ನಮಸ್ಕಾರ ವೀಕ್ಷಕರೇ, ಯೋಗ ಮತ್ತು ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಜೂನ್ 21 ವಿಶ್ವ ಯೋಗ ದಿನಾಚರಣೆ. ನಾಳಿನ ದಿವಸದಲ್ಲಿ ವಿಶ್ವಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಿಸ್ತಾರೆ. ಹಲವಾರು ಆಸನಗಳನ್ನು ಮಾಡುವ ಮೂಲಕ ಇಡೀ ವಿಶ್ವಕ್ಕೆ ಯೋಗದ ಮೌಲ್ಯ ಏನು, ಅದರ ಮಹತ್ವ ಏನು ಅನ್ನುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಹೇಳಿದ ಹಾಗೆ ಯೋಗಕ್ಕೆ ತನ್ನದೇ ಆದ ಒಂದು ಮಹತ್ವ ಮೌಲ್ಯ ಅನ್ನುವಂಥದ್ದು ಇದೆ. ಹೀಗೆಯೇ ಒಂದು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಯೋಗದ ಉಪಯೋಗ ಕೂಡ ಆಗ್ತಾ ಇದೆ. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಗದ ಪರಿಣಾಮ ಏನು, ಸಕಾರಾತ್ಮಕವಾದ ಒಂದು ಪ್ರಭಾವ ಏನು ಹಾಗೂ ಇದರ ಮಹತ್ವ ಏನು, ಇದರ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಸಾಗುತ್ತೆ. ಹಾಗೂ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಅಥವಾ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ತಾವು ಕೇಳ್ಬೋದು. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ. ಯೋಗದ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಅತಿಥಿಯಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಇವರು ನ್ಯಾಚುರೋಪತಿ ಮತ್ತು ಯೋಗ ತಜ್ಞೆ, ಮಂಗಳೂರಿನವರು ಮೂಲತಃ. ಇವರನ್ನೇ ಒಂದು ಕಾರ್ಯಕ್ರಮಕ್ಕೆ ಮೊದಲಾಗಿ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ಹೇಳಿದ ಹಾಗೆ ಮೇಡಮ್, ಯೋಗ ಅನ್ನುವಂಥದ್ದು ಈ ಹಿಂದೆ ಕೇವಲ ಒಂದು ಎಕ್ಸಸೈಸ್ ಅಂತ ಆಗಿದ್ರೆ ಈಗಿನ ಕೆಲವು ದಿವಸದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಇದರ ಉಪಯೋಗ ಆಗ್ತಾ ಇದೆ. ಸೊ ಸಂಬಂಧಪಟ್ಟ ಹಾಗೆ ಯೋಗಕ್ಕೂ ಮತ್ತು ಇತರ ಕೆಲವು ಫಿಟ್ನೆಸ್ಗಳಿದೆ, ಇದಕ್ಕೆ ಇರುವಂಥ ವ್ಯತ್ಯಾಸ ಏನು ಮೇಡಮ್? ಹೌದು, ಈಗ ಫಿಟ್ನೆಸ್ ದೈಹಿಕ ಪರಿಶ್ರಮ ಅಂತ ಹೇಳಿದ್ರೆ, ದೈಹಿಕ ವ್ಯಾಯಾಮ ಅಂತ ಹೇಳಿದ್ರೆ ಕೇವಲ ಯೋಗ ಮಾತ್ರ ಅಲ್ಲ. ಜಿಮ್ ಇದೆ, ಜುಂಬಾ, ವಾಕಿಂಗ್, ಎಕ್ಸಸೈಸ್, ಇದೆಲ್ಲ ಹಲವಾರು ಟೈಪ್ಸ್ ಇದೆ. ಆದರೆ ಈ ವಿವಿಧ ರೀತಿಗಳ ದೈಹಿಕ ವ್ಯಾಯಾಮಗಳಲ್ಲಿ ಯೋಗ ತುಂಬ ಪ್ರಭಾವಕಾರಿ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಹೇಳ್ಬೋದು, ಇದು ಕೇವಲ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕೂಡ ಒಂದು ಒಳ್ಳೆಯ ಪರಿಣಾಮವನ್ನು ಬೀಳುತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಥೂಲಕಾಯಿ ಇರುವ ಒಬ್ಬ ವ್ಯಕ್ತಿ, ಒಬೇಸಿಟಿ ಅಂತ ಏನು ಹೇಳ್ತೇವೆ, ತುಂಬ ಬೊಜ್ಜಿರುವ ವ್ಯಕ್ತಿ, ಅವನು ಬೊಜ್ಜನ್ನು ಕರಗಿಸ್ಲಿಕ್ಕೆ ಏನು ಮಾಡ್ತಾನೆ, ವಾಕಿಂಗನ್ನು ಚೂಸ್ ಮಾಡ್ತಾನೆ. ಅವನು ನಡೀತಾ ಇರುವಾಗ ಅವನ ದೇಹದಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಆದರೆ ಅವನ ಮನಸ್ಸಿನಲ್ಲಿ ಮೈಂಡ್ ಫುಲ್ ಆಗಿರುತ್ತೆ. ಮೈಂಡ್ ಫುಲ್ ಆ್ಯಂಡ್ ಮೈಂಡ್ ಫುಲ್ ಅಂತ ಎರಡು ವರ್ಡ್, ಅದು ಎರಡು ಕೇಳಲಿಕ್ಕೆ ಒಂದೇ ರೀತಿ ಇರ್ಬೋದು. ಇದರ ವ್ಯತ್ಯಾಸ ಏನಂತ ಹೇಳಿದರೆ, ಅವನು ನಡೀತಾ ಇರುವಾಗ ನಾನು ಎಷ್ಟು ಕಿಲೋಮೀಟರ್ ಕವರ್ ಮಾಡಿರ್ಬೋದು, ಈಗ ಮನೆಗೆ ಹೋಗಿ ಏನು ತಿನ್ಬೋದು, ಸೊ ಇನ್ನೊಂದು ಕಿಲೋಮೀಟರ್ ನಾನು ಕವರ್ ಮಾಡಿದೆ, ಒಂದು ದೋಸೆ ಜಾಸ್ತಿ ತಿನ್ಬೋದಾ, ಹಾಗೆ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ತಾನೆ. ದೇಹಕ್ಕೆ ಪರಿಶ್ರಮ ಆದರೂ ಮಾನಸಿಕವಾಗಿ ಅವನು ಒತ್ತಡದಲ್ಲೇ ಇರ್ತಾನೆ. ಅವನು ಸುತ್ತಮುತ್ತ ಇರುವ ಪರಿಸರವನ್ನಾಗಲಿ ಸ್ವಚ್ಛಂದ ಗಾಳಿಯನ್ನಾಗಲಿ ಅನುಭವಿಸೋದಿಲ್ಲ. ಅವನು ಆದಷ್ಟು ದೈಹಿಕ ಪರಿಶ್ರಮ, ನಾನು ತೂಕ ಇಳಿಸ್ಬೇಕಷ್ಟೇ ಅವನ ಉದ್ದೇಶವಾಗಿರುತ್ತದೆ. ಆದರೆ ಯೋಗದಲ್ಲಿ ಹಾಗೆ ಅಲ್ಲ, ಕೇವಲ ದೈಹಿಕವಾಗಿ ಅಲ್ಲ, ಮಾನಸಿಕ ಕೂಡವಾಗಿ ಪರಿಣಾಮ ಬೀಳತ್ತೆ ಅಂತ ಹೇಳ್ಬೋದು. ಇನ್ನೊಂದು, ಜಿಮ್ಮಲ್ಲಿ ಹೆಚ್ಚಾಗಿ ಈ ಮಸಲ್ ಬಲ್ಕ್ ಇನ್ಕ್ರೀಸ್ ಮಾಡೋಕ್ಕೆ, ಅಂದರೆ ಮಾಂಸಖಂಡದ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಆದರೆ ಇಲ್ಲಿ ಮಾಂಸಖಂಡ ಬಲಿಷ್ಠ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಈ ಯೋಗ ಅನ್ನೋದು. ಸೊ ಆ ರೀತಿ, ಮತ್ತು ಯಾವ ಸೀಸನಲ್ಲಿ ಕೂಡ ಮಾಡ್ಬೋದು. ಈ ಮಳೆಗಾಲದಲ್ಲಿ ವಾಕಿಂಗಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇದು ಯೋಗ ಅನ್ನೋದಾದರೆ ಮನೆಯಲ್ಲೇ ಕೂತು ಕಂಫರ್ಟೇಬ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ವಿವಿಧ ರೀತಿಗಳಲ್ಲಿ ನಾವು ನೋಡಿದರೆ ಯೋಗ ಬೇರೆ ದೈಹಿಕ ವ್ಯಾಯಾಮಗಳಿಗಿಂತ ತುಂಬ ತುಂಬ ಉತ್ತಮ ಅಂತ ನಾನು ಹೇಳ್ತೇನೆ. ಎಸ್, ಒಂದು ಉತ್ತಮವಾದ ಮಾತನ್ನು ಹೇಳಿದ್ರಿ. ಎಸ್, ಈಗ ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿ ಇದ್ದಾರೆ. ಡಾಕ್ಟರ್ ವಿಜಯ ನೆಗಳೂರು, ಸ್ವಸ್ಥ ಮತ್ತು ಯೋಗ ವಿಭಾಗ, STM ಕಾಲೇಜು ಮತ್ತು ಆಸ್ಪತ್ರೆ, ಉದ್ಯಾವರ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಯೋಗಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಈಗ ಇದೆ. ವಿಶ್ವ ಯೋಗ ದಿನವನ್ನ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಯೋಗ ಏನಿದೆ, ವಿಶ್ವವ್ಯಾಪಿಯಾಗಿ ಈಗ ಅದರ ಒಂದು ಛಾಯೆ ಅಥವಾ ಒಂದು ಹುರುಪು ಮೂಡ್ತಾ ಇದೆ ಅಂತ ಹೇಳ್ಬೋದು. ಸೊ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಕಾರ, ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿದರು, ಬೇರೆ ತರಹದ ಫಿಟ್ನೆಸ್ಗಳಿಗೆ ಹೋಲಿಸಿದರೆ ಯೋಗದ ಪರಿಣಾಮ ಏನು, ಪ್ರಭಾವ ಏನು ಅನ್ನುವಂಥದ್ದು. ಸೊ ಬೇರೆ ನಿಮಗೂ ಈ ಒಂದು ಪ್ರಶ್ನೆಯನ್ನು ಕೇಳೋದಾದ್ರೆ, ಬೇರೆ ತರಹದ ಒಂದು ಫಿಟ್ನೆಸ್ ಆಗಿರ್ಬೋದು, ಯೋಗ, ಇದಕ್ಕೆ ಇರುವಂತಹ ಒಂದು ಡಿಫ್ರೆನ್ಸ್ ಏನು ಸರ್? ಇದು ನೋಡಿ ಮೇಡಮ್ ಸರಿಯಾಗಿ ಹೇಳಿದರು, ಇದರ ಬಗ್ಗೆ ವಿಸ್ತೃತವಾಗಿ ಹೇಳಿದರು. ಇದು ವ್ಯಾಯಾಮ ಅಥವಾ ಈ ಎಕ್ಸಸೈಸು ಬರೀ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯ. ಆದರೆ ಯೋಗ ಶರೀರ ಮತ್ತು ಮನಸ್ಸು. ಈಗ ಯೋಗದ ಡೆಫಿನೇಷನ್ನಲ್ಲಿ ಹೋದರೆ ನಿಮಗೆ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತೇವೆ. ಅಂದರೆ ಶರೀರ ಮತ್ತು ಮನಸ್ಸುಗಳನ್ನು ಒಂದುಗೂಡುವಿಕೆ ಅಂತ ಹೇಳ್ಬೋದು. ಈಗ ನೋಡಿರ್ಬೋದು ನೀವು, ಈ ಶಾರೀರಿಕ ವ್ಯಾಧಿಗಳು ಮನಸ್ಸಿಗೆ ಮೇಲೆ ಎಫೆಕ್ಟ್ ಆಗ್ತವೆ. ಫಾರ್ ಎಕ್ಸಾಂಪಲ್, ನಿಮಗೆ ಜ್ವರ ಬಂದರೆ, ನೆಗಡಿ ಬಂದರೆ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತದೆ. ಸೊ ಅದೇ ರೀತಿಯಾಗಿ ನಿಮಗೆ ಮಾನಸಿಕ ಡಿಪ್ರೆಷನ್ ಆಗಿರ್ಬೋದು, ಏನಾದರೂ ದುಃಖ ಆಗಿರ್ಬೋದು, ಅದು ಆವಾಗ ನಮಗೆ ಊಟ ಮಾಡಬಾರ್ದು ಅಂತ ಫೀಲ್ ಆಗುತ್ತೆ. ಅಂದರೆ ಶಾರೀರಿಕ ಕಾಯಿಲೆಗಳು ಮುಂದೆ ಮಾನಸಿಕ ಕಾಯಿಲೆಗಳಿಗೆ
ಕಾರಣ ಆಗ್ತವೆ. ಅದೇ ರೀತಿ ಮಾನಸಿಕ ಕಾಯಿಲೆಗಳು ಕೂಡ ಮುಂದೆ ಶರೀರ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ಈ ರೀತಿಯಾಗಿ ಶರೀರ ಮತ್ತು ಮನಸ್ಸು ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಈ ಯೋಗದಿಂದ ಸಾಧ್ಯ. ಸೊ ಅದಕ್ಕೆ ನಾವು ಯೋಗವನ್ನು ಮಾಡಬೇಕು. ಬರೀ ಆರೋಗ್ಯ ಅಂತ ಹೇಳಿದರೆ ಬರೀ ದೈಹಿಕ ಆರೋಗ್ಯ ಅಲ್ಲ. ಈಗ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ, WHO, ಅದರ ಪ್ರಕಾರ ಆರೋಗ್ಯ ಅಂದರೆ ಏನು ಅಂತ ಹೇಳುವಾಗ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರುವ ಒಂದು ಸ್ಥಿತಿಗೆ ನಾವು ಒಂದು ಹೆಲ್ತ್ ಅಂತ ಹೇಳ್ತೀವಿ, ಆರೋಗ್ಯ ಅಂತ ಹೇಳ್ತೀವಿ. ಸೊ ಬರೀ ಆರೋಗ್ಯ ಅಂದರೆ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಈ ಒಂದು ಲೌಕಿಕವಾಗಿ ಒಂದು ಸ್ವಸ್ಥತೆಯನ್ನು ಕಾಪಾಡಿಕೊಳ್ಳೋ ಒಂದು ಸ್ಥಿತಿ, ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲ ರೀತಿಯಿಂದ ಒಂದು ಆರೋಗ್ಯ ಇದ್ದರೆ ಮಾತ್ರ ಅದು ಹೆಲ್ತ್ ಅಂತ ಹೇಳ್ತೀವಿ, ಆರೋಗ್ಯ ಅಂತ ಹೇಳ್ತೀವಿ. ಸೊ ಈ ಯೋಗದಿಂದ ವಿಶೇಷವಾಗಿ ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಈ ಮೂರನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಅದು ಇದರ ವಿಶೇಷತೆ ಅಂತ ಹೇಳ್ಬೋದು. ಎಸ್, ಈಗಾಗಲೇ ಒಂದು ಮಾತನ್ನು ನೀವು ಹೇಳಿದ್ರಿ, ಒಂದು ಶಾರೀರಿಕ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಅನ್ನುವಂಥ ಮಾತನ್ನು ಹೇಳಿದರು. ಸೊ ವಿಜಯಲಕ್ಷ್ಮಿ ಅವರೇ, ನಿಮ್ಮ ಪ್ರಕಾರ ಶಾರೀರಿಕ ಆರೋಗ್ಯ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಒತ್ತಡ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇರುತ್ತೆ. ಸೊ ನಾನು ಒತ್ತಡ ಬಂತು ಅದಕ್ಕೋಸ್ಕರ ಯೋಗವನ್ನು ಮಾಡ್ತೀನಿ ಅಂತ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡ್ಬರ್ತಾರೆ. ಇನ್ನು ಕೆಲವರಿಗೆ ಯೋಗದ ಮೇಲೆ ಅಭಿಮಾನ ಇರುತ್ತೆ, ಅದರ ಮಹತ್ವ ಏನು ಅಂತ ಗೊತ್ತಿರುತ್ತೆ. ಸೊ ಈ ಒತ್ತಡ ನಿವಾರಣೆಯಲ್ಲಿ ಯೋಗದ ಪಾತ್ರ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ? ಮೊದಲು ಒತ್ತಡ ಅಂತ ಹೇಳಬೇಕಾದ್ರೆ ಹೆಚ್ಚಿನವರ ಮನಸ್ಸಿನಲ್ಲಿ ಒತ್ತಡ ಅನ್ನೋದು ಕೆಟ್ಟದು, ನಾನು ಒತ್ತಡವನ್ನು ಹೇಗಾದರೂ ಮಾಡಿ ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದರೆ ನಾವು ಸ್ಟಡಿ ಪ್ರಕಾರ ನೋಡಿದರೆ, ಈ ಸೈಕಾಲಜಿ ಪ್ರಕಾರ ನೋಡಿದರೆ, ಈ ಒತ್ತಡ ಅಂತ ಹೇಳೋದು ಅದರಲ್ಲಿ 2 ವಿಭಾಗಗಳಿದೆ, ಕ್ಯಾಟಗರೈಸೇಷನ್ ಮಾಡ್ತೇವೆ, ಗುಡ್ ಸ್ಟ್ರೆಸ್ ಮತ್ತು ಬ್ಯಾಡ್ ಸ್ಟ್ರೆಸ್ ಅಂತ ಹೇಳಿ. ಈಗ ಒತ್ತಡ ಒಂದು ಸಣ್ಣ ಪ್ರಮಾಣದಲ್ಲಿ ಮನುಷ್ಯನಿಗೆ ಖಂಡಿತ ಇರಬೇಕು, ಆವಾಗಲೇ ಅವನ ದಿನನಿತ್ಯದ ಕೆಲಸಗಳನ್ನಾಗಲಿ ಅಥವಾ ಅವನಿಗೆ ಏನಾದರೂ ಒಂದು ಮಾಡಲಿಕ್ಕೆ ಉತ್ಸಾಹ ಇರೋದೇ ಆ ಸ್ವಲ್ಪ ಒತ್ತಡದಿಂದ. ಇಲ್ಲಾದರೆ ಆಲಸ್ಯ, ಏನು ಮಾಡಿದರೂ ಏನು ಟೆನ್ಷನ್ ಇಲ್ಲ ಹಾಗೆ. ಸೊ ಸ್ಮಾಲ್ ಅಮೌಂಟ್ ಆಫ್ ಸ್ಟ್ರೆಸ್ ಈಸ್ ನೀಡೆಡ್, ಅದು ಗುಡ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಯಾವಾಗ ಆ ಸ್ಟ್ರೆಸ್ ಒಂದು ಲಿಮಿಟ್ಗಿಂತ ದಾಟಿ ಮುಂದೆ ಹೋಗುತ್ತೋ ಅದು ದೇಹದ ಮೇಲೆ ಪರಿಣಾಮ ಬೀಳಲಿಕ್ಕೆ ಶುರು ಆಗ್ತದೆ. ದೇಹದ ಮೇಲೆ ಅಂತ ಮೊದಲನೇದು ನಮ್ಮ ತಾಯಿ ಅಂಗ ಅಂತ ಹೇಳ್ತೇವೆ, ಅಂದರೆ ಜೀರ್ಣ ಮಾಡುವ ಒಂದು ಆರ್ಗನ್, ಮದರ್ ಆರ್ಗನ್, ನಮ್ಮ ಹೊಟ್ಟೆ ಮೇಲೆ ಅಜೀರ್ಣತ್ವ, ಕುಜೀರ್ಣತ್ವ, ಅತಿಜೀರ್ಣತ್ವ ಅಂತ ಹೇಳ್ತೇವೆ. ಸೊ ಈ ರೀತಿಯ ಲಕ್ಷಣಗಳು ಕಂಡು ಬರ್ತವೆ. ತುಂಬ ತಲೆನೋವು ಆಗೋದು, ಕೆಲಸಕ್ಕೆ ಹೋಗೋದಂದ್ರೆ ತುಂಬ ತಲೆನೋವು, ಅಂದರೆ ಅಲ್ಲಿಯ ಒತ್ತಡವನ್ನು ಆಲೋಚನೆ ಮಾಡಿಯೇ ಇಲ್ಲಿ ಕೆಲಸವನ್ನು ಶುರು ಮಾಡುವ ಮೊದಲೇ ನನಗೆ ಆಗ್ಬೋದಾ ಅಷ್ಟು ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಒತ್ತಡ ತಗೊಳ್ಳೋದು, ಬ್ಯಾಡ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಅಲ್ಲಿ ಆ ಸ್ಟ್ರೆಸ್ ಬ್ಯಾಡ್ ಸ್ಟ್ರೆಸ್ಸಿಗೆ ಹೋದಾಗ ನಮಗೆ ದಿನನಿತ್ಯದ ಕೆಲಸವನ್ನಾಗಲಿ, ನಮಗೆ ಮಾಡುವ ಕೆಲಸದಲ್ಲಿ ಒಂದು ಹುಮ್ಮಸ್ಸಾಗಲಿ, ಉತ್ಸಾಹ ಆಗಲಿ ಕಳೆದುಕೊಳ್ತೇವೆ ನಾವು. ಆದಷ್ಟು ನಾವು ಆ ಕೆಲಸದಿಂದ ನಾವು ಎಸ್ಕೇಪ್ ಆಗಬೇಕಂದ್ರೆ ಆ ಕೆಲಸವನ್ನು ಮಾಡೋದೇ ಬೇಡ, ನನಗೆ ಈಗ ದೈಹಿಕವಾಗಿ ಕೂಡುವುದಿಲ್ಲ ಅಂತ ಹೇಳಿ ಬ್ಯಾಡ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಈ ಯೋಗ ಮಾಡೋದ್ರಿಂದ ನಮ್ಮ ಒತ್ತಡ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಅಂದರೆ ಗುಡ್ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ, ಗುಡ್ ಸ್ಟ್ರೆಸ್ ಇರುತ್ತೆ, ಬ್ಯಾಡ್ ಸ್ಟ್ರೆಸ್ ಹೋಗೋದಿಲ್ಲ, ಅದು ದೈಹಿಕವಾಗಿ ಪರಿಣಾಮ ಬೀಳಲಿಕ್ಕೆ ಬಿಡುವುದಿಲ್ಲ. ಸೊ ಯೋಗವನ್ನು ಒಂದು ಬ್ಯಾಡ್ ಸ್ಟ್ರೆಸ್ಸನ್ನು ತೆಗಿಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಅಂದರೆ ಕಂಪ್ಲೀಟ್ ಆಗಿ ಸ್ಟ್ರೆಸ್ ಅನ್ನುವಂಥದ್ದು ತೆಗಿಲಿಕ್ಕೆ ಆಗೋದಿಲ್ಲ. ಸ್ಟ್ರೆಸ್ ಅನ್ನೋದು ಮನುಷ್ಯನಿಗೆ ಬೇಕು. ಎಸ್, ಈಗಾಗಲೇ ಹೇಳಿದ ಹಾಗೆ ವಿಜಯ್ ಅವರು ಈಗಾಗಲೇ ಹೇಳಿದ ಹಾಗೆ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಈಗಿನ ಕಾಲದಲ್ಲಿ ಕೆಲವರಿಗೆ ಬರ್ತಾ ಇರುವಂತಹ ಒಂದು ಮಾರಕ ರೋಗಗಳು ಅಂತ ಹೇಳ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಬ್ಲಡ್ ಪ್ರೆಷರ್. ಸೊ ಎಲ್ಲೋ ಒಂದು ಕಡೆ ಒಂದು ವಯಸ್ಸಿನ ಮಿತಿ ಅಂತ ಇರುತ್ತೆ, ಆ ವಯಸ್ಸಾದ ಮೇಲೆ ನಾವು ಯೋಚನೆಯನ್ನು ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ನನಗೆ ಇಂಥ ಒಂದು ಕಾಯಿಲೆಗಳು ಬಂದಿದೆ, ಸೊ ಈಗ ನಾನು ಯೋಗವನ್ನು ಮಾಡ್ತೀನಿ ಅನ್ನುವಂಥ ಕೆಲವರು ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ? ಸರಿಯಾಗಿ ಹೇಳಿದ್ರಿ ನೀವು. ಈಗ ಆಧುನಿಕ ಜೀವನ ಶೈಲಿ ನಮ್ದು ಬದಲಾಗಿದೆ, ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಚೇಂಜ್ ಆಗಿದ್ದಾವೆ. ಹಿಂದಿನ ಕಾಲದಲ್ಲಿ ನಮಗೆ ಸಾಂಕ್ರಾಮಿಕ ರೋಗಗಳು ಅಂತ ಬರ್ತಿದ್ರು, ಅಂದರೆ ಕಮ್ಯುನಿಕಬಲ್ ಡಿಸೀಸಸ್ ಅಂತ. ಸೊ ಅವುಗಳನ್ನು ತಡೆಗಟ್ಟಲಿಕ್ಕೆ ಅನೇಕ ಲಸಿಕೆಗಳು ಬಂದಿದ್ದಾವೆ. ಈಗ ನಾವು ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿದ್ದೀವಿ. ಈಗ ಪ್ರೆಸೆಂಟ್ಲಿ ನಮಗೆ ಕಾಡ್ತಾ ಇರೋ ಯುವ ಪೀಳಿಗೆಯನ್ನು ಕಾಡ್ತಕ್ಕಂಥ ವಿಷಯ ಅಂದರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಜೀವನ ಶೈಲಿ ಕಾಯಿಲೆಗಳು ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ನಿಮಗೆ ಒಬ್ಯಾಸಿಟಿ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅಥವಾ ಈ ಡಯಾಬಿಟಿಸ್ ಆಗಿರ್ಬೋದು. ಸೊ ಇವೆಲ್ಲ ನಮ್ಮ ಜೀವನ ಶೈಲಿ ವೈಪರೀತ್ಯದಿಂದ ಬರ್ತಕ್ಕಂಥ ಕಾಯಿಲೆಗಳು. ಸೊ ಇದು ಯಾಕೆ ಆಗ್ತದೆ ಅಂತಂದರೆ, ಮೊದಲನೇದಾಗಿ ನಾವು ತಿನ್ನುವ ಆಹಾರ ಪದಾರ್ಥಗಳು, ಮೊದಲನೇದಾಗಿ ನಾವು ಎಲ್ಲ
ಕಾಳುಗಳನ್ನ ತಿಂತಾಯಿದ್ವಿ ಮತ್ತು ಪದಾರ್ಥಗಳನ್ನ ತಿಂತಾಯಿದ್ವಿ. ಈಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಈಗೆಲ್ಲ ನಾವು ಬರ್ಗರ್, ಪಿಜ್ಜಾ, ಈ ಫಾಸ್ಟ್ ಫುಡ್ ಇಂಥದ್ದೆಲ್ಲ ತಿಂತಾಯಿದ್ದೇವೆ. ಅದೊಂದು ಕಾರಣ. ಮತ್ತು ಇನ್ನೊಂದು ವಿಶೇಷ ಕಾರಣ ಅಂದರೆ ವ್ಯಾಯಾಮದ ಕೊರತೆ. ಈಗ ನೋಡಿರ್ಬೋದು, ಈಗ ಒಂದು ಆಫೀಸ್ ಇದ್ದರೆ ಲಿಫ್ಟ್ ಇರ್ತದೆ. ಮೊದಲನೇದಾಗಿ ನಾವು ಹತ್ತಿ ವಾಕ್ ಮಾಡ್ತಾ ಹೋಗ್ತಾ ಇದ್ವಿ. ಮನೆಯಲ್ಲಿ ಕೂಡ ಈಗ ಸ್ತ್ರೀಯರಿಗೆ ಹೆಚ್ಚಾಗಿ ವಾಷಿಂಗ್ ಮಷಿನ್ ಬಂದಿದೆ, ಗ್ರೈಂಡರ್ ಬಂದಿದೆ. ಅವರಿಗೆ ಒಂದು ವ್ಯಾಯಾಮದ ಕೊರತೆ ಇದೆ. ಸೊ ಈ ವ್ಯಾಯಾಮದ ಕೊರತೆ ಮತ್ತು ಸಮತೋಲನ ಆಹಾರವನ್ನು ಸೇವಿಸದೇ ಇರೋದು ಹಾಗೆ ಮತ್ತು ಈ ನಮ್ಮ ಆಹಾರ ವಿಹಾರಗಳಲ್ಲಿ ವೈಪರೀತ್ಯ, ಇದರಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಬರ್ತಾ ಇದ್ದಾವೆ. ಈಗ ನೋಡಿರ್ಬೋದು, ಎಲ್ಲರಲ್ಲಿ ಈಗ ಒಂದು ಕುಟುಂಬ ಇದೆ ಅಂದರೆ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಒಂದು ಡಯಾಬಿಟಿಸ್, ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಲೆಸ್ ಟೀ ಕುಡಿ ಅಂತ ಹೇಳ್ತಾರೆ, ನೀವೆಲ್ಲರೂ ಹೋಗಿರ್ಬೋದು ಫಂಕ್ಷನಲ್ಲಿ. ಸೊ ಇದು ಯಾಕೆ ಆಗ್ತಾಯಿದೆ ಅಂತ, ಈಗಿನ ಜೀವನ ಶೈಲಿ, ತುಂಬ ಜೀವನ ಶೈಲಿ ಬದಲಾಗಿದೆ, ಆಧುನಿಕತೆ ನಾವನ್ನು ಅಳವಡಿಸ್ಕೊಂಡಿದ್ದೇವೆ. ಸೊ ಅದರಿಂದ ನಮಗೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಬರ್ತವೆ ವಿಶೇಷವಾಗಿ. ಸೊ ಅದಕ್ಕೆ ಯೋಗ ಸರಿಯಾದ ಮಾರ್ಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮಗೆ ಮೊದಲನೇದಾಗಿ ಈ ಯೋಗವನ್ನು ಮಾಡೋದ್ರಿಂದ ಈ ನಮ್ಮ ಶರೀರ ಮತ್ತು ಮನಸ್ಸುಗಳ ಒಂದು ನಿಯಂತ್ರಣ ಬರ್ತದೆ. ಮತ್ತು ವಿಶೇಷವಾಗಿ ನಮ್ಮ ಆಹಾರ ವಿಹಾರದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕಂತ ಹೇಳ್ತದೆ ಯೋಗ ಪಾಲನೆ ಮಾಡುವಾಗ. ಸೊ ಈ ರೀತಿ ಆಹಾರದಲ್ಲಿ ನಮ್ಮ ಚೇಂಜಸನ್ನು ಮಾಡಿಕೊಂಡಾಗ ಮತ್ತು ನಮ್ಮ ಈ ಯೋಗವನ್ನು ದಿನನಿತ್ಯ ಯೋಗ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಶರೀರದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗ್ತದೆ. ವಿಶೇಷವಾಗಿ ಅಂಗಾಂಗಗಳಿಗೆ ಒಂದು ರಕ್ತ ಪರಿಚಲನೆ ಆಗಿ ಅವುಗಳ ಕಾರ್ಯ ಹೆಚ್ಚಿಗೆ ಆಗ್ತದೆ. ಈ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಆಸನವನ್ನು ಮಾಡೋದ್ರಿಂದ ಆ ಬಾಡಿಗೆ ಪ್ರೆಷರ್, ಆ ಆರ್ಗನ್ಗೆ ಪ್ರೆಷರ್ ಬಂದು ಹೆಚ್ಚಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಅದರ ಒಂದು ಕಾರ್ಯಕ್ಷಮತೆ ಅಂತ ಹೇಳ್ಬೋದು, ಅದು ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಮಗೆ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ವಿಶೇಷವಾಗಿ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ಯೋಗ ಸರಿಯಾದ ಮಾರ್ಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಇನ್ನೊಂದು ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ, ಸಾಕಷ್ಟು ಜನರಲ್ಲಿ ಇರುವಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ, ಯೋಗದ ಮೇಲೆ ಇರುವಂಥ ಕೆಲವು ಮೂಢನಂಬಿಕೆ ಅಂತ ಹೇಳ್ಬೋದು. ಕೆಲವು ಜನರು ಭಯ ಪಡ್ತಾರೆ ಯೋಗ ಮಾಡೋದಕ್ಕೆ, ಅಥವಾ ಯೋಗ ಮಾಡಿದ ನಂತರ ಇಂಥ ಒಂದು ದುಷ್ಪರಿಣಾಮ ನಮ್ಮ ಮೇಲೆ ಆಗುತ್ತೆ ಅನ್ನುವಂಥ ಕೆಲವು ಭಯದಲ್ಲೂ ಕೂಡ ಇರ್ತಾರೆ. ಇದರೊಂದಿಗೆ ಕೆಲವು ದೇಹದಲ್ಲಿ ಆಗುವಂಥ ಏರುಪೇರು, ಕೆಲವರಿಗೆ ಮಂಡಿ ನೋವು ಇರುತ್ತೆ. ಸೊ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಯೋಗವನ್ನು ಮಾಡುವ ಮೂಲಕ ಮಂಡಿ ನೋವು ನಿವಾರಣೆ ಆಗ್ಬೋದು ಅನ್ನುವಂಥ ವಿಚಾರವಾಗಿ ಕೂಡ ಕೆಲವರು ಯೋಗವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಮಂಡಿ ನೋವು ಅನ್ನುವಂಥ ಒಂದು ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಇದನ್ನು ಬಗೆಹರಿಸುವುದಕ್ಕೆ? ಯೋಗದ ಮೇಲೆ ಒಂದು ಇರುವ ನಂಬಿಕೆ ಹೆಚ್ಚಿನವರಲ್ಲಿ ಅಂತ ಹೇಳಿದರೆ ಫ್ಲೆಕ್ಸಿಬಿಲಿಟಿ, ಅಂದರೆ ಸಣ್ಣ ಮಕ್ಕಳಲ್ಲಿ ಮೂಳೆ ಸ್ವಲ್ಪ ಸಾಫ್ಟ್ ಆಗಿರ್ತದೆ, ಫ್ಲೆಕ್ಸಿಬಲ್ ಇರ್ತಾರೆ. ಆದ್ದರಿಂದ ಅವರು ಹೆಚ್ಚಾಗಿ ಯೋಗವನ್ನು ಮಾಡ್ಬೋದು. ನಾವೀಗ ಆಲ್ರೆಡಿ ಏಜ್ ಆಗಿದೆ, 40-50 ದಾಟಿದೆ. ಆದ್ದರಿಂದ ಯಾವುದೇ ಸಮಸ್ಯೆಗೆ ಯೋಗ ಅನ್ನೋದು ಪರಿಹಾರ ಅಲ್ಲ. ಈಗ ಯೋಗ ನಮಗೆ ಮಾಡಿದರೆ ಅದು ನಮ್ಮ ಏನು ಸಮಸ್ಯೆ ಇದೆ ಅದು ಹೆಚ್ಚಾಗ್ಬೋದು. ಅದೆಲ್ಲ ಆಸನ ಎಲ್ಲ ಮಾಡ್ಲಿಕ್ಕೆ ಹೋದರೆ ಮೂಳೆಗಳ ಸವಿತ ಹೆಚ್ಚಾಗ್ಬೋದು ಅಥವಾ ಫ್ರ್ಯಾಕ್ಚರ್ ಆಗ್ಬೋದು ಅನ್ನೋ ಒಂದು ಕೆಟ್ಟ ನಂಬಿಕೆ ಇದೆ. ಅದೇನೂ ಆಗೋದಿಲ್ಲ. ಈಗ ನೀ ಜಾಯಿಂಟ್ ಪ್ರಾಬ್ಲಮ್ ಅಂತ ನೀವೇನು ಹೇಳಿದ್ರಿ, ಮಂಡಿ ನೋವು. ಈಗ ಮಂಡಿ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂದರೆ ಚಿಕ್ಕ ವಯಸ್ಸಿನಲ್ಲೂ ಕಾಣಿಸ್ಕೊಳ್ತದೆ ಮತ್ತು ಸ್ವಲ್ಪ ವಯಸ್ಕರಲ್ಲಿಯೂ ಕಾಣಿಸ್ಕೊಳ್ತದೆ, ಓಲ್ಡ್ ಏಜಲ್ಲಿಯೂ. ಆದರೆ ವ್ಯತ್ಯಾಸ ಅಂತ ಹೇಳಿದರೆ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗಿ ಬರುವಂಥ ನೋವನ್ನು ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಆಟೋ ಇಮ್ಯುನಿಟಿ ಇಂದ ಬರುವುದು, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿ ಬರುವಂಥದ್ದು, ಹೆಚ್ಚಾಗಿ ಮೂಳೆ ಸವಿತದಿಂದ ಬರುವಂಥದ್ದಲ್ಲ. ಮತ್ತು ವಯಸ್ಕರಲ್ಲಿ ಬರುವಂಥ ಮಂಡಿ ನೋವನ್ನು ಹೆಚ್ಚಾಗಿ ನಾವು ಮೂಳೆ ಸವಿತದಿಂದಲೇ ಬರುವಂಥದ್ದು ಅಂತ ಹೇಳ್ಬೋದು. ಅಂದರೆ ಓವರ್ ಯೂಸ್ ಆಫ್ ಜಾಯಿಂಟ್ ಅಂತ ಹೇಳ್ತೇವೆ. ಆ ಮೂಳೆಯನ್ನು ಹೆಚ್ಚು ಉಪಯೋಗಿಸಿದಾಗ ಮೂಳೆ ನ್ಯಾಚುರಲಿ ಸವಿತ ಆಗ್ತದೆ. ಮೂಳೆ ಸವೆತ ಅನ್ನೋದು ಒಂದು ರೋಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ನ್ಯಾಚುರಲಿ ಒಬ್ಬ ಮನುಷ್ಯ ವಯಸ್ಸು ಆಗ್ತಾ ಇದ್ದ ಹಾಗೆ, ಅವನು ಕೆಲಸ ಮಾಡ್ತಾ ಇದ್ದ ಹಾಗೆ ಅವನ ಮೂಳೆಗಳ ಸವಿತ ಆಗೋದು ಸಹಜ. ಇಟ್ಸ್ ಅ ಕಾಮನ್ ನಾರ್ಮಲ್ ಅನಾಟಮಿ ಅಂತ ಹೇಳ್ತೇವೆ. ಆದರೆ ಅದು ಆದಾಗ ಅವನಿಗೆ ಯೋಗ ಹೇಗೆ ಪರಿಣಾಮಕಾರಿ ಆಗತ್ತೆ ಅಂತ ಹೇಳಿದರೆ, ಅವನಿಗೆ ಒಂದೇ ಸತಿ ಪ್ರಾರಂಭದಲ್ಲಿಯೇ ಆಸನಗಳನ್ನು ಮಾಡುವ ಬದಲು ಶೀತಲೀಕರಣ ವ್ಯಾಯಾಮ ಅಂತ ನಾವು ಹೇಳ್ತೇವೆ, ಲೂಸನಿಂಗ್ ಎಕ್ಸಸೈಸ್, ಈ ಎಲ್ಲ ಗಂಟುಗಳಲ್ಲಿ ರಕ್ತ ಸಂಚಾರ ಜಾಸ್ತಿ ಮಾಡುವಂಥದ್ದು. ಈಗ ಹೆಚ್ಚಿನಲ್ಲಿ ವಯಸ್ಕರಲ್ಲಿ ರಕ್ತ ಸಂಚಾರ ಮೂಳೆಗಳಲ್ಲೆಲ್ಲ ಕಮ್ಮಿ ಆಗಿರುತ್ತೆ. ಅದರಿಂದ ಅಲ್ಲಿಯ ರಕ್ತ ಸಂಚಾರ ಹೆಚ್ಚು ಮಾಡಲಿಕ್ಕೆ ಮೊದಲನೇದಾಗಿ ಯೋಗ ಸಹಾಯ ಆಗ್ತದೆ. ಎರಡನೇದಾಗಿ ಆ ಮೂಳೆಗಳ ಸವಿತ ಏನಾಗಿದೆ ಅದು ಸರಿ ಮಾಡ್ಲಿಕ್ಕಂತೂ ಆಗುದಿಲ್ಲ, ಮೂಳೆಯನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಆ ಮೂಳೆಯ ಸುತ್ತಮುತ್ತಲು ಏನು ಮಾಂಸಖಂಡಗಳಿದೆ, ಅದು ಏನು ಆ ಬಲವನ್ನು ಕಳ್ಕೊಂಡಿದೆ ಆ ಏಜಿಂದ,
ನಾವು ಯೋಗ ಮಾಡೋದ್ರಿಂದ, ಶೀತಲೀಕರಣ ವ್ಯಾಯಾಮವನ್ನು ಮಾಡೋದ್ರಿಂದ ಆ ಮಾಂಸಖಂಡದ ಬಲ ಜಾಸ್ತಿ ಆಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಆ ಮಾಂಸಖಂಡ ಸ್ಟ್ರೆಂಥನ್ ಆದಾಗ ಆ ಮೂಳೆಯನ್ನು ಹಿಡ್ಕೊಳ್ಳಿಕ್ಕೆ ಒಂದು ಬಲ ಸಿಗ್ತದೆ. ಆವಾಗ ಅವರಿಗೆ ಆ ನೋವು ಕಮ್ಮಿ ಆಗಿದೆ, ನನಗೆ ಈಗ ಮುಂಚೆ ತುಂಬ ಹೊತ್ತು ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ, ಈಗ ನಿಂತ್ಕೋಬೋದು ಯೋಗದ ಅಭ್ಯಾಸದಿಂದ, ಸ್ವಲ್ಪ ಕೆಲಸವನ್ನು ಜಾಸ್ತಿ ಮಾಡ್ಬೋದು ಅಂತ ಹಾಗೆ ಅವ್ರಿಗೆ ಅನ್ನಿಸ್ತದೆ. ಪೂರ್ತಿಯಾಗಿ ಅದು ಕ್ಯೂರ್ ಅಂತ ಆಗೋದಿಲ್ಲ, ಮ್ಯಾನೇಜ್ ಮಾಡ್ಬೋದು. ಸೊ ಈ ರೀತಿ ವಯಸ್ಕರಲ್ಲಿಯೂ ಕೂಡ ಮೂಳೆ ಸವಿತಕ್ಕೆ, ಈ ನೀ ಜಾಯಿಂಟ್ ಪೇನಿಗೆಲ್ಲ ತುಂಬ ಒಳ್ಳೇದಂತ ಹೇಳ್ತೇನೆ ಯೋಗ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ ವಿರಾಮದ ಬಳಿಕ. ಎಸ್, ಈಗಾಗಲೇ ಹೇಳಿದ ಹಾಗೆ ಯೋಗದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಇನ್ನು ಕೆಲವರು ಯೋಗವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ಅವರಲ್ಲೂ ಕೂಡ ಕೆಲವು ಸಮಸ್ಯೆಗಳು ಅಡ್ಡ ಬರುತ್ತೆ. ಅತಿಯಾದ ತೂಕ ಆಗಿರ್ಬೋದು, ಅಥವಾ ಮನಸ್ಸಿನಲ್ಲಿರುವಂಥ ಕೆಲವು ಭಯಗಳಾಗಿರ್ಬೋದು. ಸೊ ಈ ಒಂದು ಭಯ ಅಥವಾ ಇಂಥ ಒಂದು ಮೂಢನಂಬಿಕೆಯ ನಿವಾರಣೆ ಹೇಗೆ, ಹಾಗೂ ಒಂದು ವೈದ್ಯಕೀಯ ಲೋಕದಲ್ಲಿ ಯೋಗದ ಪರಿಣಾಮ ಏನು, ಎಷ್ಟರ ಮಟ್ಟಿಗೆ ಉಪಯೋಗವಾಗ್ತಾ ಇದೆ ಯೋಗ ವೈದ್ಯಕೀಯ ಲೋಕದಲ್ಲೂ ಕೂಡ, ಇದರ ಕುರಿತಾಗೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಎಸ್, ವಿರಾಮದ ಬಳಿಕ ಮತ್ತೆ ಯೋಗ ಮತ್ತು ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳು ಸಾಕಷ್ಟು ವಿಚಾರ ಯೋಗದ ಕುರಿತಾಗಿ ಮಾತನಾಡ್ತಾ ಇದ್ದರು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವಿಜಯ್ ಅವರು ಈಗಾಗಲೇ ಹೇಳಿದ ಹಾಗೆ ಯೋಗವನ್ನು ಶುರು ಮಾಡಬೇಕಾದ್ರೆ ಅಥವಾ ಆಚರಣೆಗೆ ತರಬೇಕಾದ್ರೆ ತಾಳ್ಮೆ ಅನ್ನುವಂಥ ಒಂದು ಅಂಶ ಮುಖ್ಯವಾಗಿರುತ್ತೆ. ಯಾಕಂದರೆ ಈಗಾಗಲೇ ಒಂದು ವಿಚಾರವನ್ನು ಹೇಳಿದೆ, ಅತಿಯಾದ ತೂಕ ಇರುವಂಥ ಕೆಲವು ವ್ಯಕ್ತಿಗಳಿಗೆ ಕೆಲವು ಆಸನಗಳನ್ನು ಮಾಡೋದಕ್ಕೆ ಕಷ್ಟವಾಗುತ್ತೆ, ಅಥವಾ ಒಂದು ಆಚರಣೆಗೆ ತರೋದಕ್ಕೂ ಕೂಡ ಕಷ್ಟವಾಗುತ್ತೆ. ಸೊ ತಾಳ್ಮೆ ಅನ್ನುವಂಥ ವಿಚಾರ ಯೋಗವನ್ನು ಮಾಡುವಾಗ ಎಷ್ಟರ ಮಟ್ಟಿಗೆ ಮುಖ್ಯ ಇರುತ್ತೆ? ಸರಿಯಾದ ಪ್ರಶ್ನೆ ಕೇಳಿದ್ರಿ. ಈಗ ನೋಡಿ, ಯೋಗ ಅನ್ನೋದು ಈಗ ಕೆಲವರು ಟಿ ವಿ ನೋಡಿ ಮಾಡ್ತಾರೆ, ಕೆಲವರು ಪುಸ್ತಕ ಓದಿ ಮಾಡ್ತಾರೆ. ನನ್ನ ಪ್ರಕಾರ ಯೋಗವನ್ನು ಕಲಿಯಬೇಕಾದ್ರೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ಒಂದು ಶಿಕ್ಷಕರಿಂದ ಕಲಿತ್ರೆ ಒಳ್ಳೆಯದು. ಯೋಗದ ಹೆಸರಲ್ಲಿ ಬೇರೆ ಬೇರೆ ಒಂದು ವಿಚಾರಗಳಿವೆ. ಒಬ್ಬರು ಒಂದೊಂದು ಥರ ಆಸನಗಳನ್ನು ಮಾಡ್ತಾರೆ, ಒಂದೊಂದು ಥರ ವಿವಿಧ ಭಂಗಿಗಳಲ್ಲಿ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಯಾವುದೇ ಟಿ ವಿ ನೋಡಿ ಆಗಲಿ ಅಥವಾ ಏನಾದರೂ ಒಂದು ಅರ್ಧಮರ್ಧ ತಿಳ್ಕೊಂಡು ಮಾಡಬೇಡಿ. ಸರಿಯಾಗಿ ಒಂದು ಮಾರ್ಗದರ್ಶನದಲ್ಲಿ ಮಾಡಿದರೆ ಖಂಡಿತ ನಾವು ಈ ಯೋಗದಲ್ಲಿ ಎಫೆಕ್ಟನ್ನು ಪಡಿಬೋದು. ಈಗ ಕಾಯಿಲೆಗಳಿರ್ತದೆ, ಒಬ್ಯಾಸಿಟಿ ಅಂತ ಹೇಳಿದ್ರಿ ನೀವು, ಸ್ಥೂಲತೆ ಅಂತ ಹೇಳ್ತೀರಿ. ಆ ಒಂದು ಕಾಯಿಲೆಗಳಿಗೆ, ಆ ಒಂದು ಪ್ರಕೃತಿ, ಆ ಒಂದು ವ್ಯಕ್ತಿಗೆ ಯಾವುದು ಯೋಗಗಳು ಸೂಕ್ತ, ಆ ಆಸನಗಳನ್ನು ಮಾಡಿದರೆ ಮಾತ್ರ ಅದಕ್ಕೆ ಪರಿಣಾಮ ಸಿಗ್ತದೆ. ನಾವು ಯೋಗ ಮಾಡಬೇಕಂತ ಹೇಳಿ ಯಾವುದೇ ಒಂದು ಮಾರ್ಗದರ್ಶನ ಇಲ್ಲದೆ ಏನೋ ಒಂದು ಕೇಳಿಕೊಂಡು ಅರ್ಧಮರ್ಧ ಸೊ ಯೋಗ ಮಾಡೋದ್ರಿಂದ ಅದರ ದುಷ್ಪರಿಣಾಮಗಳು ಕೂಡ ಆಗ್ತವೆ. ಸೊ ನಾನೇನು ಹೇಳೋದಂದರೆ, ತಾಳ್ಮೆ ಕೂಡ ಮುಖ್ಯ ಯೋಗ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಮಾರ್ಗದರ್ಶನ. ಯಾವುದರ ಒಂದು ಕನ್ಸಲ್ಟೆಂಟ್ ಹತ್ರ, ಯೋಗ ಕನ್ಸಲ್ಟೆಂಟ್ ಹತ್ರ ನೀವು ಭೇಟಿಯಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಯೋಗವನ್ನು ಮಾಡಿದ್ರೆ ಖಂಡಿತ ನಿಮಗೆ ಅದರ ಎಫೆಕ್ಟನ್ನು ನಾವು ಪಡಿಬೋದು. ಅಂದರೆ ಯಾವುದೇ ರೀತಿಯ ಒಂದು ವಯಸ್ಸಿನ ಇತಿಮಿತಿ ಅಂತ ಏನೂ ಇಲ್ಲ. ನಾವು ಕ್ಲಾಸಿಕಲಿ ಹೋಗೋದಾದರೆ ಯೋಗದಲ್ಲಿ ಯಾವುದೇ ಒಂದು ಪುಸ್ತಕಗಳಲ್ಲಿ ಯೋಗ ಹಠಯೋಗ ಪ್ರದೀಪಿಕಾ ಆಗಿರ್ಬೋದು, ಪತಂಜಲಿ ಯೋಗ ಸೂತ್ರ ಆಗಿರ್ಬೋದು, ಗೆರಂಡ ಸಂಹಿತೆಯಲ್ಲಿ ಎಲ್ಲಿ ಕೂಡ ಅದರದ್ದು ಒಂದು ಏಜ್ ಫ್ಯಾಕ್ಟರನ್ನು ಮೆನ್ಷನ್ ಮಾಡಿಲ್ಲ. ಇನ್ ಜನರಲ್ ಆಗಿ ನಾವು ಅಬೌವ್ 10 years, ಬಿಲೋ 8 years ಅಂತ, ಡಿಪೆಂಡಿಂಗ್ ಅಪಾನ್ ದೇರ್ ಕೆಪ್ಯಾಸಿಟಿ, ಅವರ ಒಂದು ಶರೀರದ ಒಂದು ಸ್ಥಿತಿಮಿತಿಯನ್ನು ನೋಡಿಕೊಂಡು ನಾವು ಈ ಯೋಗಾಸನಗಳನ್ನು ಅಥವಾ ಪ್ರಾಣಾಯಾಮಗಳನ್ನು ಮಾಡಬೇಕಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇಷ್ಟಕ್ಕೆ ಹೀಗೆ ಮಾಡಬೇಕಂತ ಎಲ್ಲಿ ಇಲ್ಲ. ಅವರವರ ಒಂದು ಸ್ಥಿತಿಗತಿ, ಅವರವರ ಒಂದು ಕಾಯಿಲೆ ಆಗಿರ್ಬೋದು, ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅದನ್ನು ನೋಡಿಕೊಂಡು ನಾವು ಯೋಗವನ್ನು ಮಾಡಬೇಕು. ಎಸ್, ಓಕೆ, ಒಂದು ಉತ್ತಮವಾದ ವಿಚಾರವನ್ನು ಹೇಳಿದ್ರಿ. ಎಸ್ ವಿಜಯಲಕ್ಷ್ಮಿ ಅವರೇ, ಇನ್ನೊಂದು ಕೆಲವು ದಿನಗಳ ತನಕ ಯೋಗವನ್ನು ಮಾಡ್ತಾರೆ, ಮತ್ತೆ ಅದನ್ನು ಅಲ್ಲೇ ಬಿಟ್ಟು ಬಿಡ್ತಾರೆ. ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ? ಇಂಥ ಒಂದು ಭ್ರಮೆ ಕೂಡ ಕೆಲವರಲ್ಲಿ ಇರುತ್ತೆ. ಸೊ ದಿನನಿತ್ಯದ ಒಂದು ದಿನಚರಿ ಆಗಬೇಕಾ ಯೋಗ ಅನ್ನುವಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಾ? ಹೌದು, ಒಳ್ಳೆಯ ಪ್ರಶ್ನೆ ಇದು. ಹೆಚ್ಚಿನವರು ಯೋಗಾಭ್ಯಾಸ ಅಂತ ಹೇಳಿದರೆ ಈ ಅವರು ಹೋಗೋದು ಒಂದು ಉದ್ದೇಶಕ್ಕಾಗಿ, ಅಂದರೆ ನನಗೆ ತಲೆನೋವು ಹೋಗಲಿಕ್ಕೆ ಅಥವಾ ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಒಂದು ಗಂಟು ನೋವು ಗುಣ ಆಗಲಿಕ್ಕೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾರೆ. ಸೊ ಆ ಉದ್ದೇಶವನ್ನು ಅವರಿಗೆ, ಈಗಿನ ಕಾಲದ ಜನರಿಗೆ ಏನಂದರೆ ಫಾಸ್ಟಾಗಿ ರಿಲೀಫ್ ಆಗಬೇಕು,
15 ದಿನದ ಕ್ಲಾಸಿಗೆ ಹೋಗ್ತಾರೆ, ಎಲ್ಲೋ ಫ್ರೀ ಕ್ಯಾಂಪ್ ಇರುತ್ತೆ, 15 ದಿನದ ಕ್ಲಾಸಿಗೆ ಹೋಗ್ತಾರೆ, ಅಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾರೆ. ಸೊ ಅಲ್ಲಿ ಮಾಡುವಷ್ಟು ದಿನ ಅವರ ದೇಹದಲ್ಲಿ ಒಂದು ಉತ್ತಮವಾದ ಬದಲಾವಣೆ ಆಗ್ತಾ ಇರುತ್ತೆ. ಆ ಸ್ಟಾರ್ಟ್ ಆಗುವ ಸಂದರ್ಭದಲ್ಲೇ ಅವರು ಆ ಕೋರ್ಸ್ ಮುಗ್ದಿರತ್ತೆ. ಮನೆಗೆ ಬಂದು ಪುನಃ ಅದನ್ನು ಅವರು ಅಭ್ಯಾಸ ಮಾಡೋದಿಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಅವರಿಗೆ ಆ ಗಂಟು ನೋವು ಪುನಃ ಬರುತ್ತೆ. ಹೆಚ್ಚಾಗ್ತದಂತ ನಾನು ಹೇಳೋದಿಲ್ಲ, ಪುನಃ ಬರ್ತದೆ. ಆದ್ರಿಂದ ನಾವು ಹೇಗೆ ದಿನನಿತ್ಯ ನಮಗೆ ಪೌಷ್ಟಿಕಾಂಶ ಸಿಗಲಿಕ್ಕೆ ಹೇಗೆ ನಾವು ಆಹಾರವನ್ನು ತಗೊಳ್ತೇವೆ, ಅದೇ ರೀತಿ ದಿನನಿತ್ಯದ ಆರೋಗ್ಯಕ್ಕಾಗಿ ನಾವು ಯೋಗಾಭ್ಯಾಸವನ್ನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಡೈಲಿ ನಾವು 1 hour 2 hour ಮಾಡಬೇಕಂತ ಇಲ್ಲ, ಒಂದು 15 to half an hour 15 minutes to half an hour ಒಂದು ಶೀತಲೀಕರಣ ವ್ಯಾಯಾಮ, ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡಿದರೆ ದೇಹದಲ್ಲಿ ಒಳ್ಳೆಯ ಬದಲಾವಣೆ ಸಿಗ್ತದೆ ಅಂತ ನಾನು ಹೇಳ್ತೇನೆ. ಪ್ರತಿನಿತ್ಯ ಅಭ್ಯಾಸವನ್ನು ಮಾಡಬೇಕು. ಪ್ರತಿನಿತ್ಯ ಇವತ್ತು ಅಭ್ಯಾಸ ಮಾಡಿದರೆ ಇವತ್ತಿನ ದಿನ ನಿಮಗೆ ಚೆನ್ನಾಗಿರುತ್ತೆ. ಯು ಕ್ಯಾನ್ ಫೀಲ್ ದಟ್ ಚೇಂಜಸ್ ಇನ್ ದ ಬಾಡಿ. ನಮಸ್ತೆ ಸರ್, ನಿಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆ ಏನಾದಿದ್ರೆ ಕೇಳ್ಬೋದು ಸರ್, ಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ನನ್ನ ಅದು ಕೇಳಿದಲ್ಲ, ನಮ್ಗೆ ನಾವು ಮಾಡ್ಬೋದಂತ ಯೋಗ ಅನ್ನುವಂಥದ್ದು ಯಾರು ಬೇಕಾದ್ರೂ ಮಾಡ್ಬೋದು ಸರ್, ವಯಸ್ಸಿನ ಇತಿಮಿತಿ ಇಲ್ಲ ಅಂತ ಈಗಾಗಲೇ 75 years ಆಯ್ತು. ಯೋಗ ಕ್ಲಾಸಿಗೆ ಸೇರ್ಬೋದಾ ಕೇಳಿ. ಎಸ್ ಮೇಡಮ್. ಸರ್, ನಿಮ್ಮ ವಯಸ್ಸೆಷ್ಟು? ಸರ್, ನಿಮ್ಮ ವಯಸ್ಸು ಎಷ್ಟು ಸರ್? 75 years. 75 years ಅಂತೇಳಿ. 75 years. ಓಕೆ. ಸೊ ನಿಮಗೆ ಯಾವುದಾದ್ರೂ ಅಂದರೆ ಅಸೋಸಿಯೇಟೆಡ್ BP, ಶುಗರ್ ಹಾಗೇನಾದ್ರೂ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾವ್ದಾದ್ರು ಇದೆಯಾ? ಅಂದ್ರೆ ಸರ್, ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರು ಇದೆಯಾ? BP ಅಥವಾ ಶುಗರ್ ಅಂತದ್ದು ಏನಾದ್ರೂ? ಬೈಪಾಸ್ ಸರ್ಜರಿ ಆಗಿದೆ. ಓಕೆ ಸರ್, ನೀವು ಪ್ರತಿನಿತ್ಯ ಯೋಗವನ್ನ ಖಂಡಿತ ಮಾಡ್ಬೋದು. ಆದ್ರೆ ಒಂದು ಗೈಡೆನ್ಸ್ ಅಂಡರ್ ಮೊದಲನೇದಾಗಿ ನೀವು ಪ್ರಾರಂಭ ಮಾಡುವಾಗ ಒಂದು ಗೈಡೆನ್ಸ್ ಅಂಡರ್ ಸ್ಟಾರ್ಟ್ ಮಾಡೋದು ಒಳ್ಳೇದು. ಮತ್ತೆ ನೀವು ಆದಷ್ಟು ಶೀತಲೀಕರಣ ವ್ಯಾಯಾಮದಿಂದ ಶುರು ಮಾಡಿ, ಶೀತಲೀಕರಣ ವ್ಯಾಯಾಮವನ್ನ ಮತ್ತೆ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ಬೋದು. ಖಂಡಿತ ನೀವು ಯೋಗಾಭ್ಯಾಸ ಮಾಡ್ಬೋದು ಸರ್. ಆದ್ರೆ ಒಮ್ಮೆ ಶುರು ಮಾಡಿದ್ರೆ ಡೈಲಿ ಒಂದು 15 ನಿಮಿಷ ಆದ್ರೂ ಅದನ್ನ ಪ್ರಾಕ್ಟೀಸ್ ಮಾಡಿ. ಇದು ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಬೈಪಾಸ್ ಸರ್ಜರಿ ಆಗಿರೋದ್ರಿಂದ ಹೆಚ್ಚಾಗಿ ಒತ್ತಡವನ್ನು ಉಂಟು ಮಾಡ್ತಕ್ಕಂಥ ಆಸನಗಳು ಬೇಡ. ಯಾವುದಾದ್ರು ಒಂದು ಯೋಗ ಶಿಕ್ಷಕರಿಂದ ಮಾರ್ಗದರ್ಶನದಲ್ಲಿ ಖಂಡಿತ ಮಾಡಿದರೆ ಒಳ್ಳೆಯದು. ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಿಲ್ಯಾಕ್ಸೇಟಿವ್ ಆಸನಗಳಾಗಿರ್ಬೋದು, ಪ್ರಾಣಾಯಾಮಗಳು ಹೆಚ್ಚು ಸೂಕ್ತ. ಹೆಚ್ಚು ಒತ್ತಡದಿಂದ ಮಾಡ್ತಕ್ಕಂಥ ಆಸನಗಳು ಬೇಡ. ಯಾವುದಾದ್ರು ಒಂದು ಮಾರ್ಗದರ್ಶನದಲ್ಲಿ ಯೋಗವನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಓಕೆ. ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಯೋಗವನ್ನು ಮಾಡೋ ಮುಂಚೆ ಕೆಲವರಿಗೆ ಒಂದು ಮನಸ್ಥಿತಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾಕಂದರೆ ಮಾಡಿದ ಮೇಲೆ ಅದನ್ನು ದಿನನಿತ್ಯದ ಆಚರಣೆಗೆ ತಗೊಂಡು ಬರೋದು ಅಂಥದ್ದು ಕೂಡ ಮುಖ್ಯವಾಗಿರುತ್ತೆ. ಈಗಾಗಲೇ ತಾಳ್ಮೆ ಬೇಕು ಅಥವಾ ಅದನ್ನು ನಾವು ದಿನನಿತ್ಯ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನೀವು ಹೇಳಿದಿರಿ. ಸೊ ಕೆಲವರು ದಿನನಿತ್ಯ ಮಾಡ್ತಾರೆ, ಕೆಲವರು ಅದನ್ನು ಅರ್ಧಕ್ಕೆ ಬಿಡ್ತಾರೆ. ಸೊ ಇದರಿಂದ ಯಾವುದಾದ್ರೂ ನಕಾರಾತ್ಮಕ ಪ್ರಭಾವ ಇದೆ? ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದರ ಕುರಿತಾಗಿ ಮಾತನಾಡಿ. ಈಗ ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಉದಾಸೀನತೆ ಅನ್ನೋದು ಇದ್ದೇ ಇರ್ತದೆ. 2 ದಿವಸ ಮಾಡ್ತಾರೆ, ಯೋಗ ಡೇ ಬಂದ ತಕ್ಷಣ ಎಲ್ಲರೂ ಯೋಗ ಮಾಡ್ತಾರೆ, ಮತ್ತು ಆಫ್ಟರ್ ಒಂದು 10 days 15 days ನಂತರ ಎಲ್ಲ ಮರ್ತು ಬಿಡ್ತಾರೆ. ಸೊ ಯೋಗ ಅನ್ನೋದು ಒಂದು ದಿನನಿತ್ಯದ ಒಂದು ಪ್ರಕ್ರಿಯೆ ಆಗಬೇಕು. ಈಗ ಕೆಲವೊಂದು ಟೈಮಲ್ಲಿ ನಮಗೆ ಸಮಯದ ಅಭಾವ ಬರ್ತದೆ. ಆಫೀಸ್ಗೆ ಹೋಗೋದಿರ್ತಾರೆ, ಕೆಲವರು ಮನೆಯಲ್ಲಿ ಅಡುಗೆ ಮಾಡೋರು ಇರ್ತಾರೆ. ಸೊ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಯಾವುದು ಅತ್ಯಂತ ಸೂಕ್ತ. ಫಾರ್ ಎಕ್ಸಾಂಪಲ್, ಈಗ ಸೂರ್ಯ ನಮಸ್ಕಾರ, ಈ ಒಂದೇ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮಗೆ ಅನೇಕ ಲಾಭಗಳು ಸಿಗ್ತವೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಲ್ಲಿ ನಮಗೆ ಆಸನಗಳು ಬರ್ತದೆ, ಒಂದು ಉಸಿರಾಟದ ನಿಯಂತ್ರಣ ಬರ್ತದೆ, ಮತ್ತು ಮನಸ್ಸಿನ ಒಂದು ನಿಯಂತ್ರಣ ಬರ್ತದೆ. ಸೊ ಯಾವುದು ಅವರಿಗೆ ಸೂಕ್ತ, ಅವರವರ ಒಂದು ಟೈಮ್ ಶೆಡ್ಯೂಲ್ ನೋಡಿಕೊಂಡು, ಅಂಥ ಒಂದು ಟೈಮ್ ಶೆಡ್ಯೂಲ್ ನೋಡಿಕೊಂಡು ಅತ್ಯಂತ ಉಪಯುಕ್ತವಾದ ಆಸನಗಳು ಅಥವಾ ಸೂರ್ಯ ನಮಸ್ಕಾರಗಳು ಮತ್ತು ಪ್ರಾಣಾಯಾಮಗಳನ್ನು ಮಾಡಿದರೆ ಖಂಡಿತ ಬೆನಿಫಿಟ್ ಇದೆ. ಆದರೆ ಮಾಡುವಂತಹ ಮನಸ್ಸು ಬೇಕು. ಈಗ ಉದಾಸೀನತೆ ನಾಳೆ ಮಾಡಿದ್ರೆ ಆಯ್ತು, ಮತ್ತೆ ನೋಡಿದ್ರೆ ಒಂದು ದಿನ ಮಾಡ್ತಾ ಇದ್ದಾರೆ ಕೂಡ ಮಾಡೋಣ, ಆ ರೀತಿಯ ಮನಸ್ಥಿತಿ ಇರಬಾರದು. ಇದೇ ಸ್ಥಿತಿ ಇರಬಾರ್ದು. ದಿನನಿತ್ಯ ಅದ ಒಂದು ನಿರಂತರ ಒಂದು ಪ್ರಕ್ರಿಯೆ ಆಗಬೇಕು. ವಿಶೇಷವಾಗಿ ಅವರ ಮನಸ್ಸಿನಲ್ಲೇ ಬರಬೇಕು, ನಾನು ಯೋಗ ಮಾಡಬೇಕು ಅನ್ನೋ ಒಂದು ಮನಸ್ಸು. ಖಂಡಿತ ನಾವು ಹಾಗೆ ಮಾಡೋದ್ರಿಂದ ಅದರಿಂದ ಓವರಾಲ್ ಎಫೆಕ್ಟ್ ನಿಮಗೆ ಈ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಕಾಯಿಲೆ ಬಂದ ಮೇಲೆ ನಾವು ವೈದ್ಯರ ಹತ್ರ ಹೋಗೋದಲ್ಲ. ಸೊ ಕಾಯಿಲೆ ಬರೋದಕ್ಕಿಂತ ನಮ್ಮ ದೇಹವನ್ನು ತಡೆಗಟ್ಟಿಕೊಳ್ಳೋದು ಹೇಗೆ ಅನ್ನೋದನ್ನು
ನೀವು ಈ ಯೋಗದಿಂದ ಮಾಡೋದ್ರಿಂದ ಖಂಡಿತ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು. ಯಾಕಂದ್ರೆ ಪ್ರಾಣಾಯಾಮ ಅನ್ನುವಂಥದ್ದಕ್ಕೆ ತುಂಬಾ ಜನ ಒಲವನ್ನು ತೋರ್ತಾರೆ. ಅಂದ್ರೆ ಸುಲಭವಾಗಿ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಅದರ ಕುರಿತಾಗಿ ಸಾಕಷ್ಟು ತಮ್ಮ ಆಸಕ್ತಿಯನ್ನು ತೋರ್ತಾರೆ. ಸೊ ಪ್ರಾಣಾಯಾಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ? ಯೋಗ ಅಂದ್ರೆ ಕೇವಲ ಆಸನ ಅಂತ ಮಾತ್ರ ಇಲ್ಲ, ಧ್ಯಾನ ಇದೆ, ಪ್ರಾಣಾಯಾಮ ಕೂಡ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ? ಈಗ ನೋಡಿ, ಪ್ರಾಣಾಯಾಮದಲ್ಲಿ ನಾವು ಈಗ ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮ್ಮನಿಯಿಂದ ಗಂಗಾಧರ ಪೂಜೆ. ಎಸ್, ಯೋಗ ಮತ್ತು ಆರೋಗ್ಯದ ಕುರಿತಾಗಿ ಇವತ್ತಿನ ಚರ್ಚೆ ಸಾಗ್ತಾ ಇದೆ ಸರ್. ನಿಮ್ಮ ಯಾವ್ದಾದ್ರು ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ರೆ ವ್ಯಕ್ತಪಡಿಸಬಹುದು ಸರ್. ಈಗಿನ ಕಾಲದಲ್ಲಿ ಯೋಗನೇ ಬೇಕು ಸರ್. ಹೌದು, ಈಗಿನ ಕಾಲ ಆಗಿಟ್ಟು ನಾನು ಯೋಗಕ್ಕೆ ಯೋಗಿದ್ದೆ. ಮುಂಚಿನ ಕಾಲದವರು ಇದೇ ಯೋಗ ಮನೆಯಲ್ಲೇ ನಡೆಯುತ್ತಿತ್ತು. ಅಂದ್ರೆ ಅವರು ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು ಪೈಪಿನಲ್ಲಿ ನೀರಿಲ್ಲ, ಗಾಳಿ ಹಗ್ಗದಿಂದ ಇಳಿಯುವುದು, ಅದೊಂದು ಎಕ್ಸಸೈಸ್. ಬಂದು ಅವರು ಅಡಿಗೆ ಮಾಡುವುದು, ಕೂತು ಕಾಲು ಒಮ್ಮೆ ಕೆಳಗೆ ಮೇಲೆ ಹೋಗ್ತದೆ. ಇದರಿಂದ ಇದು ಹಳ್ಳಿ ಪ್ರದೇಶದಲ್ಲಿ, ಟೌನ್ನಲ್ಲಿ ಆವಾಗಲೂ ಹಾಗೆ ಅಂತ ಗೊತ್ತಿಲ್ಲ. ಮತ್ತೆ ಅವರು ಗದ್ದೆ ಕೆಲಸಕ್ಕೆ ಹೋಗುದು 5 ಗಂಟೆಗೆ. ಇದು ಎಕ್ಸಸೈಸ್, ಯೋಗಾಸನ. ನಾನು ನೋಡಿದೆ ಆ ಯೋಗಾಸನ. ಮತ್ತೆ ಈ ಪದಾರ್ಥವನ್ನು ಇದು ಮಾಡುವುದು ಯೋಗಾಸನ, ಅದು ಸಹ ಇದೆ. ಅಲ್ಲನ್ನು ತಿರುಗಿಸುವುದು ಇದೆ, ನಾನು ಹೋಗಿದ್ದೇನೆ. ಅದು ಎಲ್ಲ ಮುಂಚಿತ ಯೋಗ ಮನೆಯಲ್ಲಿ. ಈಗ ಅಂದ್ರೆ ಎಲ್ಲರೂ ಗಾಡಿಯಲ್ಲಿ ಹೋಗುದು ಎಲ್ಲ, ಏನು ಬೆವರು ಹೋಗ್ಲಿಕ್ಕೆಲ್ಲ. ಆಗಿಂದ ಈ ಯೋಗ ಈಗ ಬೇಕು ಅಷ್ಟೇ. ಇಲ್ಲದ್ರೆ ನಮ್ಮ ಮನೆಯಲ್ಲೇ ನಮ್ಗೆ ಯೋಗ ಉಂಟು. ಕೆಲಸ ಮಾಡಿದ್ರೆ ನಾವು ಈಗ ನಮ್ಗೆ ವ್ಯವಸ್ಥಿತ ಇದೆಲ್ಲ ಉಂಟು, ಪೈಪ್ ಲೈನ್ ಉಂಟು, ಗ್ಯಾಸ್ ಉಂಟು, ಕೂತಲ್ಲಿ ಈ ನರ ಏನೂ ಮಾಡ್ಲಿಕ್ಕಿಲ್ಲ. ಬೆಳಗಿನಿಂದ ಸಂಜೆವರೆಗೆ ಈ ನರಕ್ಕೆ ಕೆಲಸ ಇಲ್ಲ, ಎಲುಬಿಗೆ ಕೆಲಸ ಇಲ್ಲ, ಯಾವುದಕ್ಕೂ ಕೆಲಸ ಇಲ್ಲ. ದೇಹಕ್ಕೆ ದಂಡನೆ ಅನ್ನುವಂಥದ್ದಿಲ್ಲ. ಇಲ್ಲ ಇಲ್ಲ, ಯಾವುದಿಲ್ಲ. ಸೊ ನಮ್ಮ ಆಗಿನ ಜೀವನ ಶೈಲಿ ಒಂದು ರೀತಿ ಯೋಗದ ತರ ಇತ್ತು ಅಂತ. ಇದು ಒಂದು ಈಗ ಈಗ ವ್ಯವಸ್ಥೆ ಬೇಕು. ಮತ್ತೆ ಒಂದು ನಾ ಹೇಳುದು, ಈಗಿನ ಫುಡ್ಡಿನಿಂದ ಜನಗಳು ಹಾಳಾಗಿದ್ದಾರೆ. ಪ್ರತಿಯೊಂದು ನಾವು ಬೆಳಿಗ್ಗೆ ಎದ್ದು ನಾವು ಕೆಮಿಕಲ್ ಅನ್ನು ಇದು ಮಾಡುದು, ಫ್ರೆಶ್ ಕೆಮಿಕಲ್. ಸಂಜೆವರೆಗೆ ತಿನ್ನುವುದು ನಾವು ಕೆಮಿಕಲ್ ಅನ್ನು. ನಮ್ಗೆ ಯಾವ ಯೋಗದಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್? ಈ ಕೆಮಿಕಲ್ ಅನ್ನೇ ತಿಂದು ಪ್ರತಿ ಒಂದರಲ್ಲಿ ಕೆಮಿಕಲ್. ಮಾವಿನಕಾಯಲ್ಲೂ ಕೆಮಿಕಲ್, ಹಣ್ಣಿನಲ್ಲೂ ಕೆಮಿಕಲ್. ಪ್ರತಿ ಒಂದನ್ನು ನಾನು ತಿಂದು ವಿಷಾರಿ ತಿನ್ನೋದು. ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಅದ್ರಲ್ಲಿ? ನಾವು ಎಷ್ಟು ಯೋಗ ಮಾಡಿದ್ರೆ ಏನು ಮಾಡಿ? ಇದಕ್ಕೆ ಸರ್ಕಾರ ಸೂಕ್ತ ಕ್ರಮ, ಸಾವಯವ ಗೊಬ್ಬರ ಮಾಡಿ, ಇದು ಕೃಷಿ ಮಾಡಿ, ನಿಮ್ಗೆ ಬೇಕಾದಷ್ಟು ನಾವು ಹಣವನ್ನು ಕೊಡ್ತೇವೆ. ಇದನ್ನು ಏನು ಸರ್ಕಾರ ಮಾಡ್ತಾರ? ಯಾವುದಿಲ್ಲ. ನೀವು ಯೋಗ ಏನು ಪ್ರಯೋಜನ ಉಂಟು? ಯೋಗ ಮಾಡಿ ನೀವು ತಿನ್ನುವುದು ವಿಷವಾದ್ರೆ ಯೋಗ ಮಾಡಿ ಪ್ರಯೋಜನ ಏನುಂಟು ಹೇಳಿ? ಅಂದ್ರೆ ನಮ್ಮ ಜೀವನ ಶೈಲಿ ಅನ್ನುವಂಥದ್ದೇ ಬದಲಾಗಿದೆ ಈಗಿನ ಕಾಲದಲ್ಲಿ. ಬದಲಾಗಿದೆ ಅಲ್ಲ. ನೋಡಿ, ಬೆಂಗಳೂರಲ್ಲೆಲ್ಲ ಅಟೆಂಡೆನ್ಸ್ ಇರುವುದೇ ಇದು ಪೊಟ್ಯಾಷಿಯಂ, ವೀರ್ಯ, ಇದ್ರದ್ದು ಅಟೆಂಡೆನ್ಸ್ ಫುಲ್. ನೋಡಿ, ಯಾವ ಗೋಡೆಯಲ್ಲಿದ್ರು ಅದೇ. ದಕ್ಷಿಣ ಜಿಲ್ಲೆಯಲ್ಲಿ ಕಡಿಮೆ, ಅಲ್ಲಿ ನೋಡಿ ಎಲ್ಲ ಮನೆಗೂ ಬೋರ್ಡ್ ಇದೆ. ಈ ವೀರ್ಯದ್ದು, ಇದ್ರದ್ದು, ಇದನ್ನ ಹಾಕಿ ಭತ್ತಕ್ಕೆ, ಇದನ್ನ ಹಾಕಿ ಕೃಷಿಗೆ. ಸಾವಯವ ಗೊಬ್ಬರದ್ದು ಯಾರು ಮಾತಾಡುವುದಿಲ್ಲ. ಮಂಗಳೂರಲ್ಲಿ ಉಂಟ ಒಂದಾದ್ರು ನೋಡಿ? ಮಂಗಳೂರಲ್ಲಿ ಹಣ್ಣು ಹಂಪಲು ಒಂದಾದ್ರೂ, ಈ ಹುಲ್ಲಿನಲ್ಲಿ ಮಾಡಿದ ಹಣ್ಣು ಹಂಪಲು ಯಾವ್ದಾದ್ರು ಇದ? ಹಳ್ಳಿ ಪ್ರದೇಶದಲ್ಲಿ ಇರುವಂತ ಹುಲ್ಲಿನಲ್ಲಿ ಅದನ್ನು ಹಣ್ಣು ಮಾಡಿ ಕೊಡುವಂತದ ಆವಾಗ ಬಂದಿದೆ ಇದರಲ್ಲಿ. ಗರ್ಭಿಣಿಯವರು ಆ ಮಾವಿನ ಹಣ್ಣು ತಿಂದ್ರೆ ಅದು ಮಗುವಿಗೆ ಒಳ್ಳೆಯದಲ್ಲ ಅಂತ. ಆದ್ರೂ ಅದನ್ನು ಏನಾದ್ರು ಮಾಡಿದ್ದಾರೆ, ಅದಕ್ಕೆ ಸೂಕ್ತ ಕ್ರಮ ಯಾವ್ದು ತೆಗೆದುಕೊಂಡಿದ್ದಾರ? ರಾಜಕೀಯ ಅಧಿಕಾರಿ ವರ್ಗಾದ್ರಿ ಏನಾದ್ರು ಹೋಗಿ ತಿಂತಾರೆ. ಅದು ಹಳದಿ ಉಂಟು, ಕೆಂಪುಂಟು, ಶೋ ಇದ್ರೆ ಸಾಕು. ಒಳಗೆ ಅದು ಚಪ್ಪೆ ಇದ್ರೂ ತೊಂದರೆ ಇಲ್ಲ. ಹೌದು. ಜನಸಾಮಾನ್ಯರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗೂ ಇದರ ಒಂದು ಅವಶ್ಯಕವಾಗಿ ನಮ್ಗೆ ಸಿಗ್ಬೇಕು, ಜನರಿಗೆ ಸಿಗ್ಬೇಕು ಇಂತ ನ್ಯಾಚುರಲ್ ಆಗಿರುವಂತ ಕೆಲವು ನ್ಯಾಚುರಲ್ ಎಲ್ಲಿಂಟು ಅದನ್ನು ತಿನ್ಬೇಕು. ಹಾಗೆ ಮಾಡಿದ್ರೆ ಅವನ ಜೀವನ ಯೋಗಕ್ಕಿಂತ ಅದು ಒಳ್ಳೇದು. ನೋಡಿ, ಅಕ್ಕಿಯಲ್ಲಿ ಬರ್ತದೆ, ಅದು ಬಿಡಿ, ಅಕ್ಕಿಯಲ್ಲಿ ಬರ್ತದೆ, ಅಕ್ಕಿಯಲ್ಲಿ ಪಾಲಿಸಿ, ಅಕ್ಕಿಗೆ ಸ್ಪ್ರೇ ಮಾಡುವುದು. ಅದಂದ್ರೆ ಆ ಅಕ್ಕಿ ಬಿಡುವಾಗ ಸ್ಪ್ರೇ ಮಾಡಿದ್ರೆ ಅದರ ಒಳಗೆ ನಿಲ್ತದೆ ಅದು. ಆ ವಿಷಯವನ್ನೇ ನಾವು ತಿನ್ನುವುದು. ಮೊದಲಾಗಿ ನಮ್ಮ ಆಹಾರ ಪದ್ಧತಿ ಅನ್ನುವಂಥದ್ದು ಬದಲಾಗಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಾವು ವ್ಯಕ್ತಪಡಿಸಿದ್ದೀರಿ. ಅದು ಮೊದಲಿತ್ತು, ಅವರ ಇದು ಜಾಗದವರು ಅವರ ಹಿತ್ತಲಲ್ಲಿ ಮಾಡಿ ನೀವು ತಿನ್ನಿ ಅಂತ ಶಾಲೆಗೂ ಸಮೇತ ಉಂಟು. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಒಂದು ಉತ್ತಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ.
ಎಸ್, ಈಗಾಗಲೇ ಹೇಳಿದ ಹಾಗೆ ಪ್ರಾಣಾಯಾಮದ ಕುರಿತಾಗಿ ಮಾತನಾಡ್ತಾ ಇದ್ದೀರಿ ತಾವು. ಪ್ರಾಣಾಯಾಮ ಅಂತ ಹೇಳಿದರೆ ತತ್ರ ಶ್ವಾಸ ಪ್ರಶ್ವಾಸಯೋರ್ ಗತಿ ವಿಚ್ಛೇದ ಅಂತ ಹೇಳ್ತೀವಿ. ಶ್ವಾಸ ಪ್ರಶ್ವಾಸ ಅವುಗಳ ಗತಿಯನ್ನು ವಿಚ್ಛೇದ ಮಾಡೋದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಈಗ ನೋಡಿರ್ಬೋದು, ಆಮೆಯ ಆಯುಷ್ಯ ಎಷ್ಟು? ಮೋರ್ ದ್ಯಾನ್ 100 years. ಅದೇ ರೀತಿ ಮನುಷ್ಯರ ಎವರೇಜ್ ಲೈಫ್ ಸ್ಪ್ಯಾನ್ ಅರೌಂಡ್ 60 to 70 ಅಂತ ಹೇಳ್ಬೋದು. ಅದೇ ರೀತಿ ನಾಯಿ, ಅದರ ಲೈಫ್ ಸ್ಪ್ಯಾನ್ ಎಷ್ಟು? ಮೋರ್ ದ್ಯಾನ್ 10 to 15 years. ಓಕೆ. ಸೊ ಈ ವ್ಯತ್ಯಾಸ ಯಾಕಿದೆ ಅಂದರೆ, ನೀವು ಆಮೆಯನ್ನು ಅಬ್ಸರ್ವ್ ಮಾಡಿ, ಅದರ ಶ್ವಾಸ ಉಶ್ವಾಸ ಏನಿದೆ ತುಂಬ ಸ್ಲೋ ಇರ್ತದೆ. ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಮನುಷ್ಯರು, ಅದಕ್ಕಿಂತ ಮತ್ತೆ ತುಂಬ ಫಾಸ್ಟು ಈ ನಾಯಿ. ಸೊ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ಹೆಚ್ಚು ನಾವು ಆಮ್ಲಜನಕವನ್ನು ನಮ್ಮ ದೇಹದಲ್ಲಿ ರಿಟೈನ್ ಮಾಡಿಕೊಂಡ್ರೆ ನಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ. ಸೊ ಅದೇ ಈ ಪ್ರಾಣಾಯಾಮದ ಉದ್ದೇಶ. ಸೊ ಶ್ವಾಸ, ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಬಿಡುವುದು, ಇದನ್ನು ಸ್ವಲ್ಪ ಪಾಸ್ ಕೊಡೋದು, ಅದಕ್ಕೆ ಬ್ರೇಕ್ ಕೊಡೋದು. ಆವಾಗ ನಮಗೆ ಆಕ್ಸಿಜನೇಟೆಡ್ ಬ್ಲಡ್ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ಶೇಖರಣೆ ಆಗಿ ಅದರಿಂದ ನಮಗೆ ಬೆನಿಫಿಟ್ ಸಿಗ್ತದೆ. ಅದನ್ನೇ ನಾವು ಪ್ರಾಣಾಯಾಮ ಅಂತ ಹೇಳ್ತೇವೆ. ಈಗಾಗಲೇ ಕರೆ ಮಾಡಿದವರು ಹೇಳಿದ್ರು ಏನಂತ ಹೇಳಿದ್ರೆ, ಈಗ ಎಲ್ಲ ಆಹಾರ ಕಲುಷಿತವಾಗಿದೆ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ನಮ್ಮ ಹತ್ರ ಬರುವ ಕ್ಲೈಂಟ್ಸ್ ಏನಿದ್ದಾರೆ, ಪೇಷಂಟ್ಸ್, ಅವರು ಹೇಳ್ತಾರೆ ಆ್ಯಪಲಿಗೆ ಸ್ಪ್ರೇ ಹೊಡಿತಾರೆ, ಸೊ ಎಲ್ಲ ಹಣ್ಣುಗಳಿಗೆಲ್ಲ ಆರ್ಗ್ಯಾನಿಕ್ ಸಿಗೋದು ಕಷ್ಟ, ಸೊ ಅದರಿಂದ ಅದನ್ನು ತಿನ್ನಬಹುದಾ ಅಂತ ಹೇಳಿ. ಸೊ ನಾನು ಹೇಳಿದೆ ಅದೆಲ್ಲ ತಿನ್ನಬಾರ್ದು, ಅಂದರೆ ಪೇಪರಲ್ಲೆಲ್ಲ ಬರ್ತದೆ ಕ್ಯಾನ್ಸರ್ ಎಲ್ಲ, ಇಟ್ಸ್ ವೆರಿ ಕ್ಯಾನ್ಸರಸ್ ಅಂತ ಹೇಳಿ. ಸೊ ಅವರಲ್ಲಿ ಕೇಳಿದಾಗ, ನಿಮ್ಮ ಮನೆಯಲ್ಲಿ ಮೈಕ್ರೋವೇವಲ್ಲಿ ಕುಕ್ ಮಾಡ್ತೀರಾ? ಹೌದು, ಮೈಕ್ರೋವೇವ್ ಉಂಟು, ಮೈಕ್ರೋವೇವ್ ಕುಕ್ ಮಾಡ್ತೇವೆ. ಮತ್ತು ನೀವು ಹೊರಗಿನ ಆಹಾರದಲ್ಲಿ ನೀವು ಯಾವುದು ತಿನ್ನಲಿಕ್ಕೆ ಇಷ್ಟಪಡ್ತೀರಾ? ಗೋಬಿ ಮಂಚೂರಿಯನ್. ಹೌ ಆಫನ್, ಅಂದರೆ ಎಷ್ಟು ಸಮಯ ಫ್ರೀಕ್ವೆನ್ಸಿ ನೀವು ತಿಂತೀರಾ? ಪ್ರತಿ ವಾರಕ್ಕೆ ಒಂದು ನನಗೆ ಗೋಬಿ ಮಂಚೂರಿ ಅಥವಾ ಫಾಸ್ಟ್ ಫುಡ್ ನನಗೆ ತಿನ್ನಬೇಕಾಗತ್ತೆ. ಸೊ ಫಾಸ್ಟ್ ಫುಡ್ ಕೆಟ್ಟದು ಅಂತ ನಮಗೆ ಪೇಪರಲ್ಲಿ, ಮ್ಯಾಗಝೀನ್ಸ್ಗಳಲ್ಲಿ ಬರ್ತಾ ಇರತ್ತೆ. ಅದರಲ್ಲಿ ಹಾಕುವಂಥ ಸಾಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಈ ಹಣ್ಣುಗಳಿಗಿಂತ 100 ಪಟ್ಟು ಹೆಚ್ಚು ಹಾರ್ಮ್ಫುಲ್ ಅಂತ ಹೇಳ್ಬೋದು ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ. ಆದ್ರಿಂದ ಅವರು ಅದು ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ, ಫಾಸ್ಟ್ ಫುಡ್ ಅನ್ನೋದು ಮನುಷ್ಯನು ತಿನ್ನೋದು ಅವನು ಹಸಿವಿಗೋಸ್ಕರ ಅಲ್ಲ, ಕ್ರೇವಿಂಗ್ಗೋಸ್ಕರ. ಕ್ರೇವಿಂಗ್ ಅಂತ ಹೇಳಿದ್ರೆ ಅವನಿಗೆ ಆಸೆ, ಅದು ಮನಸ್ಸಿನಲ್ಲಿ ಅದು ಹಸಿವು ನೀಗಿಸ್ಲಿಕ್ಕೆ ಅವನು ತಿನ್ನೋದಲ್ಲ, ಆದ್ರೆ ಅವನ ಮನಸ್ಸು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ, ಅಥವಾ ಕ್ರೇವಿಂಗ್, ಅಡಿಕ್ಷನ್ ಅಂತ ಹೇಳ್ತೇವೆ. ಸೊ ಆದ್ರಿಂದ ನಾವು ಕುಕಿಂಗ್ ಮಾಡುವ ಮೆಥಡ್ಸ್ ಅಲ್ಲಿ ಕೂಡ ಹೆಚ್ಚಿನ ಬದಲಾವಣೆ ನಾವು ತಂದ್ರೆ, ಮತ್ತು ಈ ತಂದ ವೆಜಿಟೇಬಲ್ಸ್ಗಳನ್ನು ಸ್ವಲ್ಪ ನೀರಿನಲ್ಲಿ ಮೊದಲು ಮುಳುಗಿಸಿ ಇಟ್ಟಾಗ ಅದರಲ್ಲಿರುವ ಕೆಮಿಕಲ್ಸ್ ಹೊರಗೆ ಬಿಡುತ್ತೆ, ಹೆಚ್ಚಿನ ಕೆಮಿಕಲ್ಸ್. ಮತ್ತು ಅದರ ಸಿಪ್ಪೆ ತೆಗೆದು ಮತ್ತೆ ಅದು ಕುಕ್ ಮಾಡುವ ಒಂದು ರೀತಿ ಇರುತ್ತೆ, ಫುಡ್ ಕುಕಿಂಗ್. ಮೈಕ್ರೋವೇವಲ್ಲಿ ಹಾಕದೆ ನಾವು ಸರಿಯಾದ ರೀತಿಯಲ್ಲಿ ಅದು ಬೇಯಿಸಿದಾಗ ಆದಷ್ಟು ಆರೋಗ್ಯಕರ ಆಹಾರವನ್ನು ನಾವು ಮನೆಯಲ್ಲೇ ತಯಾರಿಸಿ ತಿನ್ಬೋದು ಅಂತ ನಾನು ಹೇಳ್ತೇನೆ. ಹಾಗೆ ಕೇವಲ ಅಂದ್ರೆ ನಾವು ಮಾಡುವಂತ ಕೆಲವು ದಿನನಿತ್ಯದ ದಿನಚರಿಗಳೇನಿದೆ, ಇದರಲ್ಲೂ ಕೂಡ ಬದಲಾವಣೆಯನ್ನು ತಂದರೆ ಒಂದು ಉತ್ತಮವಾದ ಆರೋಗ್ಯವನ್ನ ಕೂಡ ಕಾಯ್ದುಕೊಳ್ಬಹುದು. ಖಂಡಿತ. ಎಸ್, ಇದಲ್ಲದೆ ಈಗ ಸಾಕಷ್ಟು ಜನರಲ್ಲಿ ಬರುವಂತ ಕೆಲವು ಸಮಸ್ಯೆಗಳು ಸೈನಸ್ ಅಥವಾ ತಲೆನೋವು ಅನ್ನುವಂಥ ಸಮಸ್ಯೆ ಏನಿದೆ, ತುಂಬಾ ಜನರು ಇದರಿಂದ ಬಳಲ್ತಾರೆ. ಮೈಗ್ರೇನ್ ಆಗಿರ್ಬೋದು, ಸೈನಸ್, ಇಂಥ ಕೆಲವು ವಿಚಾರದಿಂದ. ಸೊ ಈ ಒಂದು ವಿಚಾರಕ್ಕೆ, ಈ ಒಂದು ಸಮಸ್ಯೆಗೆ ಯೋಗ ಎಷ್ಟರ ಮಟ್ಟಿಗೆ ಪರಿಹಾರವಾಗಿ ಇದಾಗುತ್ತೆ? ಸೈನ್ಯೋಸೈಟಿಸ್ ಪ್ರಾಬ್ಲಮ್ ಇರೋರಿಗೆ, ಮತ್ತೆ ಈ ನೇಸಲ್ ಬ್ಲಾಕ್ ಅಂತ ಏನು ಹೇಳ್ತೇವೆ, ಈ ಉಸಿರಾಟದ ತೊಂದರೆ ಇರೋರಿಗೆ ಯೋಗ ತುಂಬಾ ಪರಿಣಾಮಕಾರಿ ಅಂತ ನಾನು ಹೇಳ್ಬೋದು. ಈ ಯೋಗದಲ್ಲಿ ಮೊದಲು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಕ್ರಿಯಾಸ್ ಅಂತ ಇರುತ್ತೆ ಯೋಗದಲ್ಲಿ. ಜಲನೇತಿ, ಸೂತ್ರನೇತಿ, ಇದು ಒಂದು ಟೀಚರ್ ಅಂದರೆ ಗೈಡೆನ್ಸ್ ಅಂಡರ್, ಒಂದು ಯೋಗ ಟೀಚರ್ ಅಂಡರೇ ಯಾರಾದರೂ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ಮನೆಯಲ್ಲಿ ಟ್ರಯಲ್, ಈ ಬುಕ್ ಎಲ್ಲ ನೋಡಿ ಸರ್ ಹೇಳಿದಾಗೆ ಟ್ರಯಲ್ ಮಾಡಬಾರ್ದು ಯಾವತ್ತು. ಸೊ ಈ ಕ್ರಿಯಾದ ಅಭ್ಯಾಸವನ್ನು ಮೊದಲು ಮಾಡಬೇಕು. ಇದರಿಂದ ನಮ್ಮ ದೇಹದ ವಾತ, ಪಿತ್ತ, ಕಫ ಬ್ಯಾಲೆನ್ಸಿಗೆ ಬರುತ್ತೆ. ಸೊ ಮುಖ್ಯವಾಗಿ ನಾವು ಆಹಾರದಲ್ಲಿ ಬದಲಾವಣೆ, ಸಾತ್ವಿಕ ಆಹಾರ ಅನ್ನೋದು ಯೋಗದಲ್ಲಿ ಸಾತ್ವಿಕ ಆಹಾರದ ಸೇವನೆ ಅಂತ ಹೇಳ್ತೇವೆ. ಅಂದರೆ ಹೆಚ್ಚಿನ ಹುಳಿ ಮತ್ತು ಖಾರ, ಉಪ್ಪು, ಎಣ್ಣೆ ಪದಾರ್ಥಗಳು ಸೇವಿಸದೆ ಆ ಕ್ರಿಯಾಸ್ಗಳನ್ನು ಮಾಡಿ. ಕ್ರಿಯಾಸ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿರುವ ಈ ಸೈನಸ್, ಇಲ್ಲಿ ಎಲ್ಲ ಸೈನಸಸ್ ಅಂತ ನಾವು ಏನು ಹೇಳ್ತೇವೆ, ಇಲ್ಲಿ ಎಲ್ಲ ಹಾಲೋ ಸ್ಪೇಸ್ ಇರುತ್ತೆ ನಮ್ಮ ಕಣ್ಣಿನ ಮೇಲೆ, ಹುಬ್ಬುಗಳ ಮೇಲೆ ಮತ್ತು ಕೆಳಗೆ ಒಳಗಿನಿಂದ ಖಾಲಿ ಜಾಗ ಇರುತ್ತೆ. ಆ ಖಾಲಿ ಜಾಗ ಯಾಕೆ ಅಂತ ಹೇಳಿದರೆ, ನಾವು ಮಾತಾಡಲಿಕ್ಕೆ, ಈಗ ಮಾತಾಡುವ ವಾಯ್ಸ್ ಏನು ಬರುತ್ತೆ ಅದು ಆ ಖಾಲಿ ಜಾಗದಿಂದ ಹೆಲ್ಪ್ ಆಗುತ್ತೆ. ತುಂಬ ಸೈನ್ಯೋಸೈಟಿಸ್ ಇದ್ದವರಿಗೆ ಮಾತಾಡುವಾಗ ಅವರ ವಾಯ್ಸ್ ಅಷ್ಟು ಕ್ಲಿಯರ್ ಇರೋದಿಲ್ಲ.
ಸೊ ಮತ್ತೆ ಅವರಿಗೆ ಇಲ್ಲಿ ಹುಬ್ಬುಗಳ ಕೆಳಗೆ ತುಂಬ ಮತ್ತೆ ಮೇಲೆ ತುಂಬ ನೋವಿರುತ್ತೆ, ಒನ್ ಸೈಡೆಡ್ ಪೇನ್ ಇರುತ್ತೆ. ಮೈಗ್ರೇನ್ ಇದ್ರೆ, ಸೈನಸ್ ಇದ್ರೆ ಈ ಹುಬ್ಬುಗಳ ಕೆಳಗೆ ನೋವಿರುತ್ತೆ. ಟೆನ್ಷನ್ ಹೆಡೇಕ್ ಇದ್ರೆ ಫುಲ್ ತಲೆ ಬ್ಯಾಂಡ್ ಹಾಗೆ ನೋವಿರ್ತದೆ ಅಂತ ನಾವು ಹೇಳ್ತೇವೆ. ಸೊ ಇದು ಯಾವುದೇ ನೋವಿಗೆ ಮೊದಲು ವಾತಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕ್ರಿಯಾಸ್ಗಳನ್ನು ಮಾಡಬೇಕು, ಸಾತ್ವಿಕ ಆಹಾರದ ಸೇವನೆಯನ್ನು ಮಾಡಬೇಕು. ಆನಂತರ ಪ್ರಾಣಾಯಾಮ, ಇದರಲ್ಲಿ ಕಪಾಲಭಾತಿ ಪ್ರಾಣಾಯಾಮ ತುಂಬ ಸಹಾಯ ಆಗುತ್ತೆ. ಈ ಎಲ್ಲವನ್ನ ಮಾಡಬೇಕಾದ್ರೂ ಒಂದು ಗೈಡೆನ್ಸ್ ಅಂಡರೇ ಮಾಡೋದೇ ತುಂಬ ಸೂಕ್ತವಾದದಂತ ನಾನು ಹೇಳ್ತೇನೆ. ಆದರೆ ಇದರಿಂದ ಹೆಚ್ಚಿನವರಿಗೆ ತುಂಬ ರಿಲೀಫ್ ಸಿಗತ್ತೆ. ಮತ್ತು ಇದನ್ನು ಒಂದು 3 ತಿಂಗಳಿಗೆ ಮಿನಿಮಮ್ 3 ತಿಂಗಳಿಗೊಮ್ಮೆ ಮಾಡಿದರೆ ಒಳ್ಳೆಯದು. ಇದನ್ನು ರಿಪೀಟ್ ಮಾಡ್ತಾ ಇದ್ರೆ ಈ ಕ್ರಿಯಾ ಪ್ರಾಕ್ಟೀಸನ್ನು ಅವರಿಗೆ ಸೈನಸೈಟಿಸ್ ಮತ್ತು ಮೈಗ್ರೇನನ್ನು ಪೂರ್ತಿಯಾಗಿ ತಡೆಗಟ್ಟಬಹುದಂತ ನಾನು ಹೇಳ್ತೇನೆ. ಎಸ್, ಒಂದು ಉತ್ತಮ ವಿಚಾರವನ್ನು ಹೇಳಿದಿರಿ. ಎಸ್, ಈಗಾಗಲೇ ಹೇಳಿದ ಹಾಗೆ ಯೋಗದಿಂದ ಆಗುವಂಥ ಕೆಲವು ಪರಿಣಾಮಗಳಾಗಿರ್ಬೋದು ಅಥವಾ ಕೆಲವು ಸಕಾರಾತ್ಮಕವಾದ ಪ್ರಭಾವ ಏನಿದೆ ಇದರ ಕುರಿತಾಗಿ ನಮ್ಮ ಅತಿಥಿಗಳು ಈಗಾಗಲೇ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ಸೊ ಕೆಲವು ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ತಲೆನೋವು, ಇನ್ನಿತರ ಕಾಯಿಲೆಗಳಿಗೆ ಇರುವಂಥ ಸಮಸ್ಯೆಗೆ ಒಂದು ಪರಿಹಾರ ಕೂಡ ಇದರಿಂದ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೀವು ಕೂಡ ತಮ್ಮಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಯೋಗದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾದರೆ ಕಾರ್ಯಕ್ರಮಕ್ಕೆ ಕರೆಯನ್ನು ಕೂಡ ಮಾಡ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಯೋಗ ಮತ್ತು ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ವಿಶ್ವ ಯೋಗ ದಿನಾಚರಣೆಯ ಕುರಿತಾಗಿ ಸಾಕಷ್ಟು ಕಡೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಆಸಕ್ತಿಯನ್ನು ಕೂಡ ತೋರ್ತಾ ಇದ್ದಾರೆ. ಏನು ಯೋಗ ಅನ್ನುವಂಥದ್ದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು, ಈಗ ಇಡೀ ವಿಶ್ವದಾದ್ಯಂತ ಜನರು ಇದರ ಕುರಿತಾಗಿ ಒಲವನ್ನು ತೋರ್ತಾ ಇದ್ದಾರೆ, ಅಭಿಮಾನವನ್ನು ಕೂಡ ತೋರ್ತಾ ಇದ್ದಾರೆ. ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನಾಗೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಸ್ವತಃ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಜನರಿಗೆ ಮಾದರಿ ಕೂಡ ಆಗಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ತಾವು ಕೂಡ ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಎಸ್ ವಿಜಯ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಒಂದು ಕರೆ ಇದೆ, ಕರೆ ಸ್ವೀಕರಿಸೋಣ. ನಮಸ್ತೆ. ಹಲೋ ನಮಸ್ತೆ. ರಮೇಶ್ ಕೋಟೆ ಅಂತ ಕಟ್ಪಾಡಿಲ್ಲ. ಎಸ್ ಸರ್, ಯೋಗ ಮತ್ತು ಆರೋಗ್ಯ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಹಲೋ. ವಿಶ್ವ ಯೋಗ ಮತ್ತು ಆರೋಗ್ಯ ನಾಳೆ ಆಚರಣೆ ಆಗ್ತಾ ಉಂಟು ನಮ್ಮ ಭಾರತದಲ್ಲಿ. ಹೌದು ಹೌದು, ಹೇಳಿ ಸರ್ ಹೇಳಿ. ಇಬ್ಬರು ಡಾಕ್ಟರ್ ಕೂತಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಒಬ್ಬರು ಡಾಕ್ಟರ್ ಹೇಳಿದ್ರು ನಮ್ಗೆ ಆಮ್ಲಜನಕದ ಕೊರತೆಯಿಂದಾಗಿ ಕೆಲವು ಪ್ರಾಬ್ಲಮ್ಸ್ ಆಗ್ತದೆ. ಮತ್ತೊಂದು ಡಾಕ್ಟರ್ ಹೇಳಿದ್ರು ನಾವು ತಿನ್ನುವ ಆಹಾರದಿಂದಾಗಿ ನಮ್ಗೆ ತೊಂದರೆ ಆಗ್ತದೆ ಅಂತ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈಗ ಒಂದು ದಿನ ವಿಶ್ವದಲ್ಲೆಲ್ಲ ಯೋಗ ಮಾಡುವುದರಿಂದ ಜನರೆಲ್ಲ ಆರೋಗ್ಯವಂತರಾಗ್ತಾರೆ ಎಂಬ ಗ್ಯಾರಂಟಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಈಗ ನಮ್ಗೆ ಡಾಕ್ಟರ್ ವಿಜಯಲಕ್ಷ್ಮಿ ಹೇಳಿದ ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಚೇಂಜ್ ಇದ್ರೆ ಮಾತ್ರ ನಾವು ಆರೋಗ್ಯವಂತರಾಗ್ಬೋದು. ಹಾಗೆ ಈಗ ಆಕ್ಸಿಜನ್ ನಮ್ಮ ಪ್ರಾಣಾಯಾಮದಿಂದಾಗಿ ಆಕ್ಸಿಜನ್ ಜಾಸ್ತಿ ಸೇವನೆಯಿಂದಾಗ ಆರೋಗ್ಯ ವೃದ್ಧಿ ಆಗ್ಬೋದಂತ ಡಾಕ್ಟರ್ ವಿಜಯ ನೆಗಳೂರು ಹೇಳಿದ್ರು. ಕರೆಕ್ಟ್, ಅದು 100% ಕರೆಕ್ಟ್. ಯಾಕಂದ್ರೆ ಬಾಂಬೆ ಅಂತ ಸಿಟಿಯಲ್ಲಿ ಜನರು ಸಾಧಾರಣ ಒಂದು 40% ಆಕ್ಸಿಜನ್ ಸಮೇತ ಅವರಿಗಿಲ್ಲ. ಹೌದು ಹೌದು ಹೌದು. ಆ ರಿಟೈರ್ಮೆಂಟ್ ಆದ್ಮೇಲೂ ಅವರು ಊರಿನಲ್ಲಿ ಬಂದು ಸೆಟ್ಲ್ ಆಗ್ಲಿಕ್ಕೆ ಕೇಳುದಿಲ್ಲ. ಹೌದು ಸರ್, ಹೌದು. ಒಂದು ಯಾರು ಸೆಟ್ಲ್ ಆಗಿರ್ತಾರ ಅವರು ಅಪ್ ಟು 90 ಇಯರ್ಸ್ ತನಕ ಬದುಕಿದ್ದಾರೆ. ಜನರಿಗೆ ಆಕ್ಸಿಜನು ಬೇಡ, ಆದ್ರೆ ಜೀವನ ಶೈಲಿಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಹೇಳಿದ ಹಾಗೆ
ಫಾಸ್ಟ್ ಫುಡ್ ತಿಂದು ಬದುಕುವುದೇ ಇಷ್ಟ ಆಗಿದೆ ಈ ಕಾಲದಲ್ಲಿ. ಹಾಗಾಗಿ ನಾನು ಹೇಳುವುದೇನೆಂದ್ರೆ, ಒಂದು ದಿನದ ಯೋಗ ಕಾರ್ಯಕ್ರಮ ಮಾಡುವುದರಿಂದ ಆರೋಗ್ಯ ಒಳ್ಳೇದಾಗ್ಲಿಕ್ಕಿಲ್ಲ ಎಂಬುದು ನನ್ನ ಸಲಹೆ. ಹೌದು ಹೌದು. ಥ್ಯಾಂಕ್ ಯು ಸರ್. ಎಸ್ ಸರ್, ಧನ್ಯವಾದ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗಾಗಲೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಒಂದು ದಿನ ಯೋಗ ಮಾಡುವುದರಿಂದ ಆರೋಗ್ಯ ಅನ್ನುವಂಥದ್ದು ವೃದ್ಧಿಯಾಗಲ್ಲ. ಬಹುಶಃ ಖಂಡಿತ ಸತ್ಯವಾದ ಮಾತು ಇದು. ಯಾಕಂದ್ರೆ ಪ್ರತಿದಿನ ದಿನಚರಿಯಾಗಿ ಇದು ರೂಢಿಯಾಗಬೇಕು ಅಥವಾ ದಿನನಿತ್ಯ ನಾವು ಮಾಡಬೇಕು. ಇದರಿಂದ ಏನಾದರೂ ಒಂದು ಪರಿಣಾಮ ಬೀರ್ಬೋದು, ಇಲ್ಲವಾದಲ್ಲಿ ಕೇವಲ ಒಂದು ದಿನಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಈಗಾಗಲೇ ಹೇಳಿದ ಹಾಗೆ ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹಿಂದೆ ಕೇವಲ ಭಾರತಕ್ಕೆ ಮಾತ್ರ ಯೋಗ ಅನ್ನುವಂಥದ್ದು ಸೀಮಿತವಾಗಿತ್ತು, ಕೇವಲ ಭಾರತದ ಜನರಿಗೆ ಮಾತ್ರ ಇದರ ಬಗ್ಗೆ ಅರಿವಿತ್ತು ಅಂತಾನೆ ಹೇಳ್ಬೋದು. ಈಗ ಈ ವಿಶ್ವದಾದ್ಯಂತ ಜನರು ಆಚರಣೆಗೆ ತರ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ವಿಜಯ್ ಅವರೇ? ಖಂಡಿತ ಇದು ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರ ಒಂದು ದಿಟ್ಟ ನಿರ್ಧಾರ ಅಂತ ಹೇಳ್ಬೋದು. 27 ಸೆಪ್ಟೆಂಬರ್ 2014 ಯುನೈಟೆಡ್ ನೇಷನ್ ಅಸೆಂಬ್ಲಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದರ ಬಗ್ಗೆ ಒಂದು ಪ್ರಸ್ತಾಪ ಮಾಡ್ತಾರೆ. ಹೀಗೆ ನಾವು ಒಂದು ಯೋಗ ದಿನವನ್ನು ಮಾಡ್ಬೋದು ಅಂತ. ಆವಾಗ 170 ದೇಶಗಳು ಅದಕ್ಕೆ ಸಮ್ಮತಿಯನ್ನು ಕೊಡ್ತವೆ. ಸೊ ಕೊನೆಯದಾಗಿ ಜೂನ್ 21 ಒಂದು ವಿಶ್ವ ಯೋಗ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ UN ಅಸೆಂಬ್ಲಿ ಅದನ್ನು ಡಿಕ್ಲೇರ್ ಮಾಡ್ತಾಯಿದೆ ಯೂನಿವರ್ಸಲ್. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 2015. ಸೊ ಎವ್ರಿ ಇಯರ್ ಒಂದು ವಾಕ್ಯ ಇರ್ತದೆ. ಮೊದಲನೇದಾಗಿ 2015ರಲ್ಲಿ ಯೋಗ ಫಾರ್ ಹಾರ್ಮೋನಿ ಆ್ಯಂಡ್ ಪೀಸ್ ಅಂತ ಅದರಿಂದ ಶುರುವಾಗ್ತದೆ. 2015ರಿಂದ ಶುರುವಾಗಿ 16, 17, 18, 19 ಈಗ ನಾವು 5ನೇ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದರ ಮೂಲ ಉದ್ದೇಶ ಏನಂದರೆ, ಈ ಯೋಗದ ಪ್ರಾಮುಖ್ಯತೆಯನ್ನು ಎಲ್ಲ ದೇಶಗಳಿಗೆ, ಎಲ್ಲ ಜನರಿಗೆ ತಿಳಿಸುವಂಥ ಮೊದಲನೇ ಉದ್ದೇಶ. ಇದರಿಂದ ನಿಮಗೆ ಏನು ತೊಂದರೆ ಇಲ್ಲ, ಯೋಗವನ್ನು ಮಾಡಿದರೆ ಏನು ಕೆಟ್ಟದಾಗ್ತದೆ ಅಂತ ಇಲ್ಲ ಮೊದಲನೇದಾಗಿ. ಮತ್ತು ಸೌಹಾರ್ದತೆ, ಎಲ್ಲ ನಮ್ಮ ಮಾನವ ಕುಲದಲ್ಲಿ ಒಂದು ಸೌಹಾರ್ದತೆಯನ್ನು ಉಂಟು ಮಾಡಲಿಕ್ಕೆ ಯೋಗ ತುಂಬ ಪರಿಣಾಮಕಾರಿಯಾಗ್ತದೆ. ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅವುಗಳನ್ನೆಲ್ಲ ಮರೆತು ಈ ಎಲ್ಲ ದೇಶಗಳು ಕೂಡ ಈ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು 2019 ಒಂದು ಧ್ಯೇಯವಾಕ್ಯ ಅಂದರೆ ಯೋಗ ಫಾರ್ ಹಾರ್ಟ್ ಅಂತ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯೋಗದ ಮಹತ್ವ. ಯಾಕೆ ಇದನ್ನು ಇಟ್ಟಿದ್ದಾರೆ ಅಂದರೆ, ನಮ್ಮ ಗೌರ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಆಯುಷ್ ಈಗ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಹೆಚ್ಚಾಗ್ತಾ ಇದ್ದಾವೆ. ಸೊ ಈ ಹೃದಯ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಈ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಕ್ರಿಯೆ ಆಗಿರ್ಬೋದು, ಮುದ್ರೆಗಳು, ಬಂಧಗಳಾಗಿರ್ಬೋದು, ಇವುಗಳನ್ನು ಮಾಡೋದ್ರಿಂದ ಈ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್, ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ತಡೆಗಟ್ಬೋದು. ಸೊ ಆದ್ದರಿಂದ ಈ ಯೋಗ ಫಾರ್ ಹಾರ್ಟ್ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು 2019 ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಸಿಂಬಾಲ್ ಇದೆ, ಯೋಗ ದಿನದ ಸಿಂಬಾಲ್ ಇದೆ. ಸೊ ಅದರಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಸೊ ಅದರಲ್ಲಿ ಒಂದು ಹಾರ್ಮೋನಿ ಇದೆ, ಅದರಲ್ಲಿ ಪಂಚ ಮಹಾಭೂತಗಳಿದ್ದಾವೆ. ಒಂದೊಂದು ಕಲರ್ ಒಂದೊಂದು ಮಹಾಭೂತವನ್ನು ಇಂಡಿಕೇಟ್ ಮಾಡ್ತದೆ. ಮತ್ತು ವಿಶೇಷವಾಗಿ ಜೂನ್ 21 ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಬರ್ತದೆ ನಿಮಗೆ. ಸೊ ಹಾಗೆ ನೋಡ್ತಾ ಹೋದಾಗ ಈ ಜೂನ್ 21 ಅತ್ಯಂತ ದೀರ್ಘವಾದ ದಿನ, 365 ಡೇಸಲ್ಲಿ ಅತ್ಯಂತ ದೀರ್ಘವಾದ ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಜೂನ್ 21. ಸೊ ಅದರಿಂದ ಈ ಒಂದು ಜೂನ್ 21ನೇ ಈ ವಿಶ್ವ ಯೋಗ ದಿನವನ್ನಾಗಿ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಎಲ್ಲ ಕಂಟ್ರಿಗಳಲ್ಲಿ, ಎಲ್ಲ ದೇಶಗಳಲ್ಲಿ ಕೂಡ ಈ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಉತ್ತಮವಾದ ಕೊಡುಗೆ ಅಂತ. ಹೌದೌದು, ಖಂಡಿತ. ಈಗ 5,000 ವರ್ಷಗಳ ಹಿಂದೆ ಯೋಗವನ್ನು ಮಾಡಿದರು. ಯೋಗದ ಇತಿಹಾಸವನ್ನು ನೋಡಿದರೆ 5,000 ಮೋರ್ ದೆನ್ 5 years ಬ್ಯಾಕ್ ಅವಾಗಿಂದಂಥ ಯೋಗ ಅದರ ಪ್ರಾಮುಖ್ಯತೆ ಮತ್ತೆ ಈಗ ಬಂದಿದೆ. ಅದರ ಉಪಯೋಗ, ಅದರ ಒಂದು ಉಪಯೋಗಗಳಾಗಿರ್ಬೋದು, ಅದರ ಒಂದು ನೆಸೆಸಿಟಿ ಈಗಿನ ಕಾಲಕ್ಕೆ ಅತ್ಯಂತ ಅವಶ್ಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಧುನಿಕ ಜೀವನ ಶೈಲಿಗೆ ಈಗ ದೈಹಿಕ ಕಾಯಿಲೆಗಳು ಬರ್ತವೆ, ಮಾನಸಿಕ ಕಾಯಿಲೆಗಳು, ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಸ್ಟ್ರೆಸ್ ಇರ್ತದೆ, ಆಫೀಸಲ್ಲಿ ಬಾಸ್ ಸ್ಟ್ರೆಸ್ ಇರ್ತದೆ. ಸೊ ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಸೊ ಅದರಿಂದ ಶರೀರ ಮತ್ತು ಮನಸ್ಸನ್ನು ಸಮತೋಲನ ಇಟ್ಕೊಳ್ಳಿಕ್ಕೆ ಯೋಗ ಬಹಳ ಮುಖ್ಯ. ಆದ್ದರಿಂದ ಯೋಗದ ಅವಶ್ಯಕತೆ ಈಗಿನ ಒಂದು ಜೀವನ ಶೈಲಿಗೆ ಅತ್ಯಂತ ಅವಶ್ಯಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ವಿಜಯಲಕ್ಷ್ಮಿ ಅವರು, ಇನ್ನೊಂದು ವಿಚಾರವಾಗಿ ಹೇಳೋದಾದರೂ ಕೂಡ ಬೆಳೆಯುವಂಥ ಮಕ್ಕಳಲ್ಲಿ ಅಥವಾ ಹೆಂಗಸರಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ. ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ವಿಪರೀತವಾದ ಸಮಸ್ಯೆಗಳಿಗೂ ಕೂಡ ಒಳಗಾಗ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ? ಮೊದಲನೇದಾಗಿ ಬೆಳೆಯುವಂಥ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ನಾವು ನೋಡ್ಬೋದು, ಅವರು ಡೆವಲಪ್ ಆಗ್ತಾ ಇದ್ದ ಹಾಗೆ ಕೆಲವೊಂದು ಅವರಲ್ಲಿ ಬಿಹೇವಿಯರಲ್ ಚೇಂಜಸ್ ಹೆಚ್ಚು ಕಂಡು ಬರ್ತದೆ. ಅಂದರೆ
ರೆಸ್ಟ್ಲೆಸ್ನೆಸ್, ಹೈಪರ್ ಆಕ್ಟಿವಿಟಿ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಕಾನ್ಸಂಟ್ರೇಷನ್ ಕಮ್ಮಿ, ಎಕ್ಸಾಮ್ ಆಂಗ್ಸೈಟಿ. ಸೊ ಇಂಥದೆಲ್ಲ ನಾವು ಒಂದು ಬೇಸಿಕಲ್ಲೇ ಅಥವಾ ಮೂಲ ಸ್ಥಿತಿಯಲ್ಲೇ ನಾವು ಅದನ್ನು ಕ್ಯೂರ್ ಮಾಡದೇ ಇದ್ದರೆ ಅದು ಜಾಸ್ತಿ ಬೆಳೆದು ಅವರದೊಂದು ಬಿಹೇವಿಯರ್ ಆಗಿ ಹೋಗ್ತದೆ. ಈ ಆಂಗ್ಸೈಟಿ ಅನ್ನೋದು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಅದರಿಂದ ನಾವು ಈ ಮಕ್ಕಳಲ್ಲಿ ಯೋಗ ತುಂಬ ಪ್ರಭಾವಕಾರಿ ಅಂತ ನಾನು ಹೇಳ್ತೇನೆ ಕಾನ್ಸಂಟ್ರೇಷನ್ಗೆ. ಸೊ ಅವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಥಾಟ್ಸ್ ಅನ್ನ ಕಮ್ಮಿ ಮಾಡಲಿಕ್ಕೆ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಥಾಟ್ಸ್ ಅಂತ ಹೇಳಿದರೆ ಮನಸ್ಸಿನಲ್ಲಿ ಅತಿ ವೇಗದಲ್ಲಿ ತುಂಬ ಯೋಚನೆಗಳು ಒಂದೇ ಸತಿ ಬರೋದ್ರಿಂದ ಅವರಿಗೆ ಒಂದೇ ಯಾವುದೇ ಕೆಲಸದ ಮೇಲೆ ಏಕಾಗ್ರತೆ ಇಟ್ಟುಕೊಂಡು ಓದೋದಾಗಲಿ ಅಥವಾ ಬರೆಯೋದಾಗಲಿ, ಅವರ ಅಭ್ಯಾಸವನ್ನು ಮಾಡೋದು, ಅದು ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಅವರಿಗೆ ಯಾವುದೇ ಒಂದು ಗೇಮ್ಸ್ ಕೊಟ್ಟರು ಒಂದು ಅರ್ಧ ಅದನ್ನು ಆಡಿ ಅದನ್ನು ಅವರು ಬೋರ್ ಅಂತ ಹೇಳ್ತಾರೆ. ಸೊ ಕಾನ್ಸಂಟ್ರೇಷನ್ ಇರುವುದಿಲ್ಲ. ಸೊ ಅಂಥ ಮಕ್ಕಳಿಗೆಲ್ಲ ಯೋಗ ತುಂಬ ಪರಿಣಾಮಕಾರಿ ಅಂತ ಹೇಳ್ತೇನೆ. ಸೊ ಅದು ಹೇಗೆ ಅಂತ ಸೈಂಟಿಫಿಕಲಿ ಕೂಡ ಅವರು ಇದನ್ನು ಪ್ರೂವ್ ಮಾಡಿದ್ದಾರೆ. ನಮ್ಮ ದೇಹದಲ್ಲಿ ತುಂಬ ಯೋಚನೆಗಳು ಮನಸ್ಸಿನಲ್ಲಿ ಬಂದಾಗ, ಯೋಚನೆಗಳು ಜಾಸ್ತಿ ಆದಾಗ EEG ವೇವನ್ನು ನಾವು ತೆಗೆದಾಗ, ಆ ಬ್ರೈನ್ ವೇವ್ಸನ್ನು ತೆಗೆದಾಗ ಈ ಬೀಟಾ ವೇವ್ಸ್ ತುಂಬ ಫ್ರೀಕ್ವೆನ್ಸಿಯಲ್ಲಿ ಹೋಗ್ತಾ ಇರ್ತದೆ. ಆದರೆ ಯೋಗಾಭ್ಯಾಸವನ್ನು ಮಕ್ಕಳಿಗೆ ಕೊಟ್ಟು 1 ತಿಂಗಳ ಕಾಲ ಒಂದು ರಿಸರ್ಚಲ್ಲಿ ಅದಾದ ನಂತರ ಪುನಃ ಅವರಿಗೆ ಅವರ ಬ್ರೈನ್ ವೇವ್ಸನ್ನು ನೋಡಿದರೆ ಬೀಟಾ ನಾರ್ಮಲ್ ಫ್ರೀಕ್ವೆನ್ಸಿಗೆ ಬಂದಿರ್ತದೆ. ಬೀಟಾ ಹೈ ಫ್ರೀಕ್ವೆನ್ಸಿ ಅಂತ ಹೇಳಿದರೆ ಒಂದು ಹೆಂಡ ಕುಡಿದ ಕೋತಿ ಥರ ಅದು ಜಸ್ಟ್ ಲೈಕ್ ಅ ಡ್ರಂಕನ್ ಮಂಕಿ ಅಂತ ಹೇಳ್ತೇವೆ. ಮನಸ್ಸು ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಕೇಳುವುದಿಲ್ಲ. ಸೊ ಅದು ಸೈಂಟಿಫಿಕಲಿ ಈಗಾಗಲೇ ಪ್ರೂವ್ ಮಾಡಿದ್ದಾರೆ, ಕಾನ್ಸಂಟ್ರೇಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳಿ. ಮತ್ತು ಇನ್ನೊಂದು, ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಅನ್ನೋದು ತುಂಬ ಜಾಸ್ತಿ ಈಗ ಕಂಡು ಬರ್ತಾ ಇದೆ. ಈಗ ಮುಟ್ಟಿನ ಸಮಸ್ಯೆನ ಯಾಕೆ ನಾವು ನಿವಾರಿಸಬೇಕು, ಈ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದಾಗ ಯಾಕೆ ಈಗ 1-2 ಪೀರಿಯಡ್ಸ್ ಮಿಸ್ ಆಯಿತು, ಅಥವಾ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ, ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಅಂದರೆ 2 ತಿಂಗಳು ಬಿಟ್ಟು ಆಗ್ತಾ ಇರೋದು, ಅಥವಾ ಒಮ್ಮೆ 2 ತಿಂಗಳು ಒಮ್ಮೆ 3 ತಿಂಗಳು ಬಿಟ್ಟು ಮುಟ್ಟಾಗ್ತಾ ಇದೆ, ಮುಟ್ಟಾಗುವಾಗ ತುಂಬ ನೋವಾಗ್ತಾ ಇದೆ. ಸೊ ಅಂಥದನ್ನು ಅವರು ಮುಕ್ತವಾಗಿ ವ್ಯಕ್ತಪಡಿಸಿದರೆ ವೈದ್ಯರ ಹತ್ರ ಇದು ಯೋಗಾಭ್ಯಾಸವನ್ನು ಮಾಡಿದರೆ ಮತ್ತು ಆಹಾರದ ಪದ್ಧತಿ ಹಾಗೂ ಜೀವನ ಶೈಲಿಯಲ್ಲೂ ಒಂದು ಚೇಂಜಸನ್ನು ತಂದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಈ ಮುಟ್ಟಿನ ಸಮಸ್ಯೆನ ನೆಗ್ಲೆಕ್ಟ್ ಮಾಡಿದಾಗ ಈ ಯೂಟ್ರಸ್ ಅಥವಾ ಓವರೀಸ್ಗಳಲ್ಲಿ ಸಿಸ್ಟ್ ಅಂತ ಆಗುತ್ತೆ. ಈ ಸಿಸ್ಟ್ ಅಂತ ಬೆಳೆದಾಗ ಇದು ಹೆಚ್ಚಿನ ಹಾರ್ಮೋನಲ್ ಚೇಂಜಸ್ ಮತ್ತು ದೈಹಿಕ ಚೇಂಜಸ್ಗಳು ಅವರಲ್ಲಿ ಕಂಡು ಬರ್ತದೆ. ಬೊಜ್ಜು ಆಗುವಂಥದ್ದು ಅಥವಾ ಮುಖದಲ್ಲಿ ಹೆಚ್ಚು ಹೇರ್ ಗ್ರೋತ್ ಆಗುವಂಥದ್ದು. ಸೊ ಇಂಥದ್ದೆಲ್ಲ ಲಕ್ಷಣಗಳು ಕಂಡು ಬರ್ತದೆ. ಅದೆಲ್ಲ ಏನಾಗ್ತದೆ ಅಂತ ಹೇಳಿದರೆ ಮುಂದೆ ಅವರಿಗೆ ಮಕ್ಕಳಾಗಲಿಕ್ಕೆ ಕಷ್ಟ ಆಗ್ತದೆ. ಸೊ ಪ್ರೆಗ್ನೆನ್ಸಿ ಅವರಿಗೆ ತುಂಬ ಕಷ್ಟ ಆಗುತ್ತೆ, ಮತ್ತು ಆವಾಗ ಅವರಿಗೆ ಟ್ರೀಟ್ಮೆಂಟ್ ಕೂಡ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇನಿಷಿಯಲ್ ಸ್ಟೇಜಲ್ಲೇ ಒಂದು ಡಯಟ್, ಒಂದು ಒಳ್ಳೆ ಜೀವನ ಶೈಲಿ ಹಾಗೂ ಯೋಗಾಭ್ಯಾಸ ಒಟ್ಟಿಗೆ ಅಭ್ಯಾಸ ಮಾಡೋದ್ರಿಂದ, ಫಾಲೋ ಮಾಡೋದ್ರಿಂದ ಅವರಿಗೆ ಇದನ್ನು ಪೂರ್ತಿಯಾಗಿ ಕ್ಯೂರ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ನಾನು ಒಂದು ವಿಷಯ ಹೇಳಲಿಕ್ಕೆ ಪಡ್ತೇನೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ಈಗ ನೋಡಿರ್ಬೋದು, ಈಗ PUC ಸೆಕೆಂಡ್ ರಿಸಲ್ಟ್ ಬಂದಾಗ, SSLC ರಿಸಲ್ಟ್ ಬಂದಾಗ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನನಗೆ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಒಬ್ಬರು ನನಗೆ ಫಸ್ಟ್ ರ್ಯಾಂಕ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಕಾಮನ್ ಆಗಿಬಿಟ್ಟಿದೆ. ಈಗ ಏನಾಗಿದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥೈರ್ಯ ಕಡಿಮೆ ಆಗಿದೆ, ಸ್ಥೀಮ್ಯತೆ ಕಳ್ಕೊಂಡು ಬಿಡ್ತಾರೆ. ಯಾವಾಗ ನನಗೆ ಅದು ಸಿಗಲಿಲ್ಲ ಅಂದಾಗೆ ಜೀವನವೇ ಇಲ್ಲ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಈ ಒಂದು ಮನೋಸ್ಥೈರ್ಯವನ್ನು ಹೆಚ್ಚು ಮಾಡೋದು ಈ ಯೋಗದಿಂದ ಆಗ್ತದೆ. ಆದ್ದರಿಂದ ಈ ಯೋಗವನ್ನು ಪಠ್ಯ ಪುಸ್ತಕಗಳಲ್ಲಿ, ವಿಶೇಷವಾಗಿ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಕೂಡ ಅಳವಡಿಸ್ತಾ ಇದ್ದಾರೆ. ಬಹಳ ಇದು ಅತ್ಯಂತ ವಿಶೇಷವಾದ. ಹೌದು ಹೌದು. ಅಂದರೆ ಈಗ ಅಂದರೆ ಅವರಲ್ಲಿ ಸ್ಥೀಮಿತ ಕಳ್ಕೊಳ್ತಾರೆ. ನೋಡಿರ್ಬೋದು ನೀವು, ಸಹಜ ರಿಸಲ್ಟ್ ಬಂದ ತಕ್ಷಣ ಪೇರೆಂಟ್ಸ್ಗೆ ಹೆದರಿಕೆ, ಎಲ್ಲಿ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ. ಯಾಕೆ ಅಂದರೆ ಅಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಇಲ್ಲ. ಅತಿಯಾಗಿ ಎಕ್ಸಾಗರೇಟೆಡ್ ಸಂತೋಷವನ್ನು ವ್ಯಕ್ತಪಡಿಸೋದು, ದುಃಖ ಆದಾಗ ಅದನ್ನು ತಡ್ಕೊಳ್ಳೋ ಒಂದು ಶಕ್ತಿ ಇಲ್ಲ. ಸೊ ಅದು ಯೋಗದಿಂದ ಸಾಧ್ಯ ಆಗ್ತದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಒಂದು ಬಾಡಿ, ಆತ್ಮ ಮತ್ತು ಮನಸ್ಸಿನ ಒಂದು ಕಂಟ್ರೋಲ್ ಅಂತ ಹೇಳ್ಬೋದು. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಆರೋಗ್ಯವನ್ನು ಪಡೆಯೋದು ಈ ಯೋಗದಿಂದ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಉತ್ತಮವಾದ ಸಂದೇಶವನ್ನು, ಮಾಹಿತಿಯನ್ನು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ, ಅಭಿಪ್ರಾಯ, ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದ ಸರ್ ಹಾಗೂ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ.
ಎಸ್ ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ವಿಶ್ವ ಯೋಗ ದಿನ ನಾಳಿನ ದಿವಸದಲ್ಲಿ ಆಚರಣೆಯಾಗುತ್ತೆ. ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದ ಪ್ರತಿದಿನವೂ ಕೂಡ ಯೋಗಕ್ಕಾಗಿ ನಾವು ಮೀಸಲಿಡಬೇಕಾಗುವಂಥ ಒಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಕರೆ ಮಾಡಿದಂಥ ಸಾಕಷ್ಟು ವೀಕ್ಷಕರು ಕೂಡ ಹೇಳಿದ್ದಾರೆ, ಈಗಿನ ನಮ್ಮ ಜೀವನ ಪದ್ಧತಿ ಅನ್ನುವಂಥ ಏನಿದೆ ಇದೇ ನಮ್ಮ ಆರೋಗ್ಯಕ್ಕೆ ಒಂದು ರೀತಿಯ ಮಾರಕ. ಸೊ ಇದನ್ನು ಸರಿಪಡಿಸುವಲ್ಲಿ ಸ್ವಲ್ಪ ಮಟ್ಟಿಗಾದರೂ ಇದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮ್ಮಲ್ಲಿ ಇರಬೇಕು. ಹಾಗೂ ನಮ್ಮ ಮನಸ್ಸನ್ನು ಅಥವಾ ದೇಹವನ್ನು ಶಾರೀರಿಕವಾಗಿ ಯಾವ ರೀತಿಯಲ್ಲಿ ಸ್ಥಿತಿಯಲ್ಲಿ ಅಥವಾ ಕಂಟ್ರೋಲಲ್ಲಿ ಇರಬೇಕು, ಇದರ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಅತಿಥಿಗಳು ಹೇಳಿದರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ಇದನ್ನು ನಾವು ಅಳವಡಿಸಿಕೊಂಡ್ರೆ ಯಾವುದೇ ರೀತಿಯ ಒಂದು ರೋಗದಿಂದ ಅಥವಾ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.